नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरा भक्तवृंद श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरा भक्तवृंद जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरा भक्तवृंद
ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖ್ಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ. ಸೊ ಈಗ ಭಗವದ್ಗೀತೆ 18 ಅಧ್ಯಾಯದ 2-3ನೇ ಭಾಗ ಮುಗಿಸಿದ್ದೇವೆ. ಸೊ ಮೊದಲು 6 ಅಧ್ಯಾಯಗಳು ಹೇಳೋದು ಜ್ಞಾನಯೋಗ ಅಂತ ಹೇಳ್ತಾರೆ. ಹೆಚ್ಚಾಗಿ ಭಗವಂತನು ಆತ್ಮ ಪರಮಾತ್ಮ ಇದೆಲ್ಲ ಸಂಬಂಧಗಳು ಇದ್ರ ಬಗ್ಗೆ ಎಲ್ಲ ತಿಳಿಸೋದು ನಮಗೆ ಮೊದಲನೇ 6ನೇ ಅಧ್ಯಾಯದ ಮೊದಲನೇ ಜ್ಞಾನಯೋಗ, ಕರ್ಮಯೋಗ ಅಂತ ಹೆಚ್ಚು ಹೇಳೋದು. ಯಾಕಂದರೆ ಭಗವಂತನು ಕರ್ಮದ ಮೂಲಕ ಹೇಗೆ ತನ್ನನ್ನು ನಾವು ಸೇರ್ಬೋದು ಅಂತ ಹೇಳೋದು ಮೊದಲು 6 ಅಧ್ಯಾಯಗಳು. ಮಧ್ಯೆ 6 ಅಧ್ಯಾಯಗಳು ಹೆಚ್ಚಾಗಿ ಭಗವಂತನ ನೇರವಾಗಿ ತನ್ನ ಆಶ್ರಯ ಪಡೆಯೋದು ಹೇಗೆ ಅಂತ ಹೇಳೋದು ಭಕ್ತಿ ಯೋಗ ಅಂತ ಹೇಳ್ತಾರೆ. ಕೊನೆಯ 6 ಅಧ್ಯಾಯಗಳು ಈ ಬದ್ಧ ಜೀವನದಲ್ಲಿ ನಾವು ಹೇಗೆ ಬಂದೆವು, ಮೂಲ ಕಾರಣ ಏನು ಇದಕ್ಕೆ, ಮತ್ತೆ ಹೇಗೆ ನಾವು ಭಗವದ್ಧಾಮಕ್ಕೆ ಹೋಗೋಕ್ಕೆ ನಾವು ತಯಾರಾಗಬೇಕು. ಸೊ ಈ ಒಂದು ಜ್ಞಾನದ ವಿಷಯಗಳಿರೋದ್ರಿಂದ ಇದು ಜ್ಞಾನಯೋಗ ಅಂತ ಕೂಡ 3ನೇ ಭಾಗವನ್ನು 13ನೇಯಿಂದ 18ನೇ ಅಧ್ಯಾಯವನ್ನು ಹೇಳೋ ಇದು ಕೂಡ ಇದೆ. ಸೊ ಇಲ್ಲಿ ಅದೇ ಪ್ರಶ್ನೆ, ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳು ಏಕೆ ಪ್ರಸ್ತುತಪಡಿಸಲಾಗಿದೆ? ಸೊ ಸತ್ಯದಲ್ಲಿ ಇಡೀ ಭಗವದ್ಗೀತೆ ಭಕ್ತಿ 1ನೇ 6 ಅಧ್ಯಾಯಗಳು ಭಕ್ತಿ ಮೂಲಕ ಕೆಲಸವನ್ನು ಹೇಗೆ ಸಾಧಿಸುವುದು ಎಂದು ಚರ್ಚಿಸುತ್ತದೆ. ಕೆಲಸದ ಮೂಲಕ ಅಂದರೆ ಕರ್ಮಯೋಗ. ನೆಕ್ಸ್ಟ್ ಕೊನೆಯ 6 ಅಧ್ಯಾಯಗಳು ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ವಿವರಿಸುತ್ತದೆ ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ಚರ್ಚಿಸುತ್ತಾರೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತೇನೆ ಎಂಬುದನ್ನು ವಿವರಿಸಿದ್ದಾನೆ. ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ತಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತವೆ. ಸೊ ನಾವು ಇಲ್ಲಿಂದ ಮುಕ್ತರಾಗಲಿಕ್ಕೆ ನಮಗೆ ಸಹಾಯ ಮಾಡುವ ಜ್ಞಾನ ಇಲ್ಲಿ ಕೊನೆಯ 6 ಅಧ್ಯಾಯಗಳು. ಮಾಯಾದಿಂದ ನಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣಗೆ ನಮ್ಮ ಬಾಂಧವ್ಯಕ್ಕೆ ಸಹಾಯ ಮಾಡಲು ಈ ಜ್ಞಾನದ ಬಳಕೆ ಹೊಂದಿದೆ. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗುತ್ತದೆ. ಇದು ಮುಖ್ಯವಾದದ್ದು. ಅಂದರೆ ಈ ಜ್ಞಾನ ಅನ್ನೋದು ಇದು ಭಕ್ತಿಗೆ ನಮಗೆ ಸಹಾಯ ಮಾಡುವಂಥ ಜ್ಞಾನ. ಇದು ಭಗವಂತನ ಭಕ್ತಿ ಬಿಟ್ಟು ಹೊರತಾಗಿ ಇನ್ನೇನು ಸ್ವತಂತ್ರವಾಗಿರುವ ಜ್ಞಾನ ಅಲ್ಲ ಇದು ಅಂತ ನಾವು ತಿಳ್ಕೊಳ್ಬೇಕು. ಈ ಅಧ್ಯಾಯದಲ್ಲಿ ಮೊದಲಿಗೆ ಅರ್ಜುನನ ಪ್ರಶ್ನೆ. ಅರ್ಜುನ ಕೇಳೋದು 6 ವಿಷಯಗಳೇ ಕೇಳೋದು: ಪ್ರಕೃತಿ, ಪುರುಷ, ಜ್ಞಾನ, ಜ್ಞೇಯ, ಕ್ಷೇತ್ರಜ್ಞ. ಸೊ ಈ 6 ವಸ್ತುಗಳು 6 ವಿಷಯಗಳು ಅರ್ಜುನನ ಪ್ರಶ್ನೆ. ಸೊ ಇದರ ಉತ್ತರವಾಗಿ ಭಗವಂತನು ಮೊದಲಿಗೆ ಕ್ಷೇತ್ರಜ್ಞರ ಬಗ್ಗೆ ಹೇಳೋದು. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನ್ ಉವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತ್ಯಭಿಧೀಯತೆ ಏತದ್ ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ.
ಮೊದಲಿಗೆ ಭಗವಂತನು ಕ್ಷೇತ್ರಜ್ಞ ಬಗ್ಗೆ ಹೇಳೋದು. ಕೌಂತೆಯ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ ಅಂತ ಭಗವಂತನು ಹೇಳ್ತಾ ಇರೋದು. ಸೊ ಎಸ್, ಇದೊಂದು ಚಿತ್ರದಲ್ಲಿ ತೋರಿಸಿದಾಗೆ ಒಬ್ಬ ರೈತ ಇದ್ದಾರೆ. ಒಬ್ಬ ರೈತ ಒಂದು ಭೂಮಿಯನ್ನು ಅವರು ಕೃಷಿ ಮಾಡ್ತಾರೆ. ಸೊ ಆ ಕೃಷಿ ಭೂಮಿಯ ಬಗ್ಗೆ ಅವರಿಗೆಲ್ಲ ತಿಳಿದಿರುತ್ತೆ ಅವರಿಗೆ. ಸೊ ಇಲ್ಲಿ ಈ ಹೋಲಿಕೆ ಕ್ಷೇತ್ರಜ್ಞ ಅಂತ ಹೇಳೋದು ಈ ರೀತಿಯಲ್ಲಿ ಒಬ್ಬ ರೈತನು ಅವರು ತನ್ನ ಕ್ಷೇತ್ರದ ಬಗ್ಗೆ ಎಲ್ಲ ಅರಿವು ಇರುತ್ತೆ. ಎಷ್ಟು ವಿಸ್ತೀರ್ಣ ಇದೆ, ಎಲ್ಲಿ ಯಾವ ಥರದ ಮಣ್ಣು ಇದೆ, ಎಲ್ಲಿ ಯಾವ ಥರದ ಅವರು ಬೆಳೆಯನ್ನು ಬೆಳೆಸ್ಬೋದು, ಮತ್ತು ಇದರ ವಿಚಾರವಾಗಿ ಅವರೆಷ್ಟು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು, ಎಲ್ಲ ಸಂಪೂರ್ಣ ಅವ್ರ ಕ್ಷೇತ್ರದ ಬಗ್ಗೆ ಅವ್ರಿಗೆ ಮಾಹಿತಿ, ಅವರ ಜ್ಞಾನ ಇರುತ್ತೆ. ಸೊ ಹಾಗೆ ಈ ಕ್ಷೇತ್ರ ಬೇರೆ, ಆ ಕ್ಷೇತ್ರಕರ್ತನಾದ ರೈತ ಬೇರೆ. ಕ್ಷೇತ್ರವನ್ನು ಅದರಲ್ಲಿ ಸಾಗುವಳಿ ಮಾಡುವ ರೈತ, ಸೊ ಇಬ್ಬರು ಬೇರೆ ಬೇರೆ. ಸೊ ಅಗ್ರಿಕಲ್ಚರಲ್ ಫೀಲ್ಡು ಮತ್ತು ಅಗ್ರಿಕಲ್ಚರಿಸ್ಟ್, ಸೊ ಇಬ್ಬರು ಬೇರೆ. ಸೊ ಆ ರೀತಿಯಲ್ಲಿ ಭಗವಂತನು ಈ ಒಂದು ಉದಾಹರಣೆ, ಈ ಒಂದು ಶಬ್ದ ಪ್ರಯೋಗದಿಂದ ವೇದಗಳು ನಮಗೆ ತಿಳಿಸ್ಕೊಡೋದೇನೆಂದರೆ, ಈ ದೇಹ ಅನ್ನೋದು ಒಂದು ಕ್ಷೇತ್ರ. ನಮಗೆ ನಾವು ಜೀವಾತ್ಮರು, ನಾವು ಕ್ಷೇತ್ರಜ್ಞರಾಗಿ, ಒಂದು ರೈತರು ಹೇಗೆ ಅವರು ಬೇರೆ, ಅವರ ಕಾರ್ಯ ಕ್ಷೇತ್ರ ಏನು ಹೇಳ್ತೇವೆ, ಕೃಷಿ ಮಾಡೋ ಒಂದು ಸ್ಥಳ ಅದು ಬೇರೆ ಅಂತ ಹೇಳ್ತೇವೆ, ಆ ಜಮೀನು. ಸೊ ಅದೇ ರೀತಿಯಲ್ಲಿ ನಾವು ಬೇರೆ, ನಮ್ಮ ದೇಹ ಬೇರೆ ಅನ್ನೋದಕ್ಕೆ ಭಗವಂತನು ಮತ್ತೆ ಈ ವೇದ ಜ್ಞಾನವು ಈ ಉದಾಹರಣೆಯಿಂದ ನಮಗೆ ತಿಳಿಸ್ಕೊಡ್ತಾ ಇರ್ತದೆ. ಸೊ ಈ ಉದಾಹರಣೆ ಇಲ್ಲಿ ಒಂದು ಕ್ಷೇತ್ರಜ್ಞ, ನಾವು ಜೀವಾತ್ಮರು. ಸೊ ಮತ್ತೆ ಕೃಷ್ಣ ನೆಕ್ಸ್ಟ್ ಹೇಳೋದು, ಈ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತದ್ ಜ್ಞಾನಂ ಮತಂ ಮಮ. ಸೊ ಕೃಷ್ಣ ಹೇಳೋದೇನೆಂದ್ರೆ, ಈ ಒಂದು ಕ್ಷೇತ್ರಜ್ಞ ಅಷ್ಟೇ ಅಲ್ಲ ಇರೋದು, ಪ್ರತಿ ದೇಹದಲ್ಲೂ ಪ್ರತಿ ಶರೀರದಲ್ಲೂ ನಾನು ಕೂಡ ಮತ್ತೆ ಇನ್ನೊಬ್ಬ ಕ್ಷೇತ್ರಜ್ಞನಾಗಿದ್ದೇನೆ. ಸೊ ಅಂತ ಹೇಳೋದು. ಸೊ ಕೃಷ್ಣ ಹೇಳೋದು, ಇಲ್ಲಿ ಸಾಧಾರಣವಾಗಿ ಒಬ್ಬರು ಓನರ್ ಅಂತ ಹೇಳ್ತೇವೆ ಪ್ರತಿಯೊಂದು ಜಾಗಕ್ಕೆ. ಇದು ಒಬ್ಬೊಬ್ಬರು ಒಂದೊಂದು ಸ್ಥಳ, ಜಾಯಿಂಟ್ ವೆಂಚರ್ ಏನೋ ಇದೆಲ್ಲ ಹೊಸದಾಗಿರ್ಬೋದು, ಅದು ಅಲ್ಲ. ಆದರೆ ಸಾಧಾರಣವಾಗಿ ಒಬ್ಬ ವ್ಯಕ್ತಿ, ಒಬ್ಬ ಓನರ್ ಇರ್ತಾರೆ, ಒಬ್ಬ ಸ್ಥಳಕ್ಕೆ ನೋಡ್ಕೊಳ್ಳೋರು ರೈತ. ಸೊ ಈ ರೀತಿ ಕೃಷ್ಣ ಹೇಳೋದು, ಯಾರು ಎಷ್ಟೆಷ್ಟು ರೈತರಿರ್ಬೋದು, ಪ್ರತಿಯೊಬ್ಬರು ಅವರ ಶಕ್ತಿ ಯಥಾಶಕ್ತಿಯಾಗಿ ಅವರು ಒಂದೊಂದು ಸ್ಥಳವನ್ನು ಅವರ ಕೈಯಲ್ಲಿ ಇಟ್ಕೊಂಡು ಅವರು ಅದನ್ನು ಬೆಳೆಸ್ತಾ ಇರೋದು ಬೆಳೆ. ಆದರೂ ಈ ಎಲ್ಲ ಕ್ಷೇತ್ರಗಳು, ಎಲ್ಲ ಭೂಮಿಗಳಿಗೆ ಒಡೆಯರಾದ ಸರ್ಕಾರ ಇರುತ್ತೆ. ಸೊ ಹಿಂದೆ ಆ ಸರ್ಕಾರ ಅಂದರೆ ಒಬ್ಬ ರಾಜನೇ ಇರ್ತಾ ಇದ್ದ. ಸೊ ಅಲ್ಲಿ ಹಾಗೆ ಇಲ್ಲಿ ತೋರಿಸ್ತಾ ಇರೋದು ಇಲ್ಲಿ ತೋರಿಸ್ತಾರ ಈ ಚಿತ್ರದಲ್ಲಿ ಇಲ್ಲ, ಈ ಚಿತ್ರದಲ್ಲಿ ಇಲ್ಲ, ಇಲ್ಲಾಂದರೆ ಆ್ಯಕ್ಚುಲಿ ಅದು ಕೂಡ ಒಬ್ಬರು ಮಾಡಿದ್ರು. ಸೊ ಎನಿವೆ, ಸೊ ಒಂದು ಈ ಕ್ಷೇತ್ರಕ್ಕೆ ಹೊಣೆಗಾರಿಕೆ ವಹಿಸಿದ, ಅದನ್ನು ಅದರ ಇದು ಮಾಲೀಕನಾದ ರೈತನಿದ್ದಾನೆ. ಆದರೆ ಎಲ್ಲ ಕ್ಷೇತ್ರಗಳು ಸೇರಿದ್ದು ಸರ್ಕಾರಕ್ಕೆ. ಸರ್ಕಾರ ಒಮ್ಮೆ ಏನಾದರೂ ಒಂದು ಕಾನೂನು ತಂದು ಆ ಕ್ಷೇತ್ರವನ್ನು ತೆಗೆದುಕೊಂಡ್ಬಿಡ್ತಾರೆ ಅವರು. ಇಲ್ಲಿ ನಾವೇನೋ ಇಂಡಸ್ಟ್ರಿ ಮಾಡಬೇಕು, ಇಲ್ಲಾಂದರೆ ನಾವು ಒಂದು ಹೈವೇ ಮಾಡಬೇಕು, ಇನ್ನೇನೋ ಕಾರಣ ಹೇಳಿ ತೆಗೊಂಡ್ಬಿಡ್ತಾರೆ. ಅಂದರೆ ಮೂಲವಾಗಿ ಎಲ್ಲ ಕ್ಷೇತ್ರಗಳು ಸೇರಿದ್ದು ಸರ್ಕಾರಕ್ಕೆ. ಸೊ ಅವರು ತಮ್ಮ ಪ್ರಜೆಗಳಿಗೆ, ತಮ್ಮ ದೇಶಕ್ಕೆ, ತಮ್ಮ ರಾಜ್ಯಕ್ಕೆ ಒಳ್ಳೆಯದಾದಾಗೆ ಅದನ್ನು ಉಪಯೋಗಿಸ್ಬೋದು ಅವರು. ಸೊ ಒಬ್ಬೊಬ್ಬರು ರೈತರಿಂದ ಅವರು ತೆಗೆದುಕೊಂಡ್ಬಿಡ್ಬೋದು ಅವರು. ಸೊ ಹಾಗೆಯೇ ಕೃಷ್ಣ ಹೇಳೋದು, ಈ ಪ್ರತಿಯೊಂದು ದೇಹಕ್ಕೆ ಆತ್ಮ ತನಗೆ ತನ್ನ ಕರ್ಮಾನುಸಾರವಾಗಿ ಸಿಕ್ಕಿದೆ. ನಮ್ಮ ಕೋರಿಕೆಗಳು, ನಮ್ಮ ಇಚ್ಛೆಗಳು, ಅದನ್ನು ಪೂರೈಕೆ ಮಾಡಲಿಕ್ಕೆ ನಮಗೆ ದೇಹ ಸಿಕ್ಕಿದೆ. ಸೊ ಆದರೆ ಇದಕ್ಕೂ ಮಿಗಿಲಾಗಿ ಪರಮಾತ್ಮನು ಇದ್ದು, ಅವನು ನಿಜವಾದ ಕ್ಷೇತ್ರಜ್ಞನು, ಅವನು ನಿಜವಾದ ಮಾಲೀಕನು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದಿಲ್ಲ. ಸೊ ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ. ಚ ಅಂದರೆ ಮತ್ತೆ ನಾನು ಕೂಡ ಇನ್ನೊಬ್ಬ ಕ್ಷೇತ್ರಜ್ಞನು ಇದ್ದೇನೆ ಅಂತ ಸ್ಪಷ್ಟವಾಗಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದಿಲ್ಲ. ಸೊ ಎರಡು ಕ್ಷೇತ್ರಜ್ಞರು, ಒಂದು ಕ್ಷೇತ್ರಜ್ಞ ಆತ್ಮ, ಇನ್ನೊಂದು ಕ್ಷೇತ್ರಜ್ಞ ಪರಮಾತ್ಮ. ಸೊ ಇಬ್ಬರು ಕೂಡ ಇದ್ದಾರೆ, ಒಂದೇ ದೇಹದಲ್ಲಿದ್ದಾರೆ ಅಂತ ಕೃಷ್ಣ ಈ ಸಿದ್ಧಾಂತ ನಾವೇನು ಹೇಳ್ತೇವೆ, ಎರಡು ಜೀವಿಗಳು, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಸೊ ಇಬ್ಬರು ಇದ್ದಾರೆ ಒಂದು ದೇಹದಲ್ಲಿ ಅಂತ ಕೃಷ್ಣನು ತುಂಬ ಸ್ಪಷ್ಟವಾಗಿ ನಿರೂಪಿಸ್ತಾ ಇದ್ದಾನೆ. ಸೊ ಇದು ದ್ವೈತ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ದ್ವೈತ ಅಂದರೆ ಎರಡು ಕೂಡ ಇವೆ, ಆತ್ಮ ಕೂಡ ಇದೆ, ಪರಮಾತ್ಮ ಕೂಡ ಇದೆ, ಎರಡು ಇದ್ದಾರೆ, ಇಬ್ರು ಬೇರೆ ಬೇರೆ. ಕೃಷ್ಣನು ವ್ಯತ್ಯಾಸ ಕೂಡ ಹೇಳ್ತಾ ಇರೋದು, ಆ ಸರ್ವಕ್ಷೇತ್ರಜ್ಞನಾಗಿ ತನಗೆ ಎಲ್ಲ ಕ್ಷೇತ್ರಗಳ ಬಗ್ಗೆ ಗೊತ್ತು. ಒಬ್ಬ ರೈತನಿಗೆ ತನ್ನ ಭೂಮಿಯ ಬಗ್ಗೆ ಸ್ವಲ್ಪ ಗೊತ್ತು ಅಷ್ಟೇ, ಆದರೆ ತನ್ನ ನೆರೆಹೊರೆಯವರ ಭೂಮಿ ಬಗ್ಗೆ ಏನೋ ಗೊತ್ತಿಲ್ಲ.
ಆದರೆ ಸರ್ಕಾರಕ್ಕೆ ಎಲ್ಲದರ ಬಗ್ಗೆ ಮಾಹಿತಿ ಇದೆ. ಅವ್ರಿಗೆ ಎಷ್ಟು ವಿಸ್ತೀರ್ಣ, ಎಷ್ಟು ತೆರಿಗೆ, ಅವ್ರು ಟ್ಯಾಕ್ಸ್ ಹಾಕಬೇಕು, ಏನು ಬೆಳೀತಾ ಇದ್ದಾರೋ ಅವರು, ಪ್ರತಿಯೊಂದು ಅವ್ರಿಗೆ ಗೊತ್ತು ಸರ್ಕಾರ. ಅಂದರೆ ಈ ಸರ್ಕಾರದ ನಿಜವಾದ ಇದರ ಮಾಲೀಕರು ಅಂತ ನಾವು ತಿಳ್ಕೊಳ್ಬೋದು. ಸೊ ಹಾಗೆಯೇ ಕೃಷ್ಣ ಹೇಳ್ತಿರೋದು, ನನಗೆ ನನ್ನ ಬಗ್ಗೆ ಆಲೋಚನೆ, ನನ್ನ ಒಂದು ಇಚ್ಛೆಗಳು, ನನ್ನ ಒಂದು ಚಟುವಟಿಕೆಗಳು ನನಗೆ ಗೊತ್ತು, ಆದರೆ ನಿಮ್ಮ ಚಟುವಟಿಕೆಗಳು ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಜೀವಿಯು ಅಲ್ಪ ಜೀವಿಗಳು ನಾವು. ಆದರೆ ಕೃಷ್ಣ ಆದವನು, ಕೃಷ್ಣ ಪರಮಾತ್ಮನಾದ್ದರಿಂದ, ಭಗವಂತನಾದ್ದರಿಂದ ವೇದಾಹಂ ಸಮತೀತಾನಿ, ಎಲ್ಲವೂ ಗೊತ್ತು ಕೃಷ್ಣನಿಗೆ. ಯಾವುದು ಗೊತ್ತಿಲ್ಲ ಅನ್ನೋದಿಲ್ಲ, ಎಲ್ಲ ಜೀವಿಗಳು ಗೊತ್ತು, ಹಿಂದೆ ಆದದ್ದು ಗೊತ್ತು, ಈಗ ಆಗ್ತಾ ಇರೋದು ಗೊತ್ತು, ಮುಂದೆ ಆಗೋದು. ಸೊ ಎಲ್ಲವೂ ಕೂಡ ಸಮಸ್ತ ಜ್ಞಾನ ಪಡೆದಿದ್ದಾನೆ ಕೃಷ್ಣ. ಸೊ ವೇದಾಹಂ ಸಮತೀತಾನಿ. ಸೊ ಹೀಗೆ ನಾವು ಮಹಾಭಾರತ ಯುದ್ಧದಲ್ಲಿ ಎಷ್ಟು ಸನ್ನಿವೇಶಗಳು ಕೇಳ್ತೇವೆ. ಒಮ್ಮೆ ಯಾವುದಾದ್ರು ಭೀಷ್ಮ ಪಿತಾಮಹರಿಗೆ ಈ ದುರ್ಯೋಧನ ಹೋಗಿ ಹೇಳೋದು ಏನಂದ್ರೆ, ನೀವು ಸಂಪೂರ್ಣ ಸಾಮರ್ಥ್ಯದಿಂದ ನೀವು ಯುದ್ಧ ಮಾಡ್ತಾ ಇಲ್ಲ ನೀವು, ಯಾಕಂದ್ರೆ ಎಷ್ಟಾದ್ರೂ ಕೂಡ ಪಾಂಡವರು ಕೂಡ ನಿಮ್ಮ ಮೊಮ್ಮಕ್ಕಳೇ. ಸೊ ನಿಮಗೆ ಅವರ ಮೇಲೂ ಕೂಡ ನಿಮಗೆ ತುಂಬಾ ಒಂದು ವ್ಯಾಮೋಹ ಇದೆ, ನನಗಿಂತ ಹೆಚ್ಚಾಗಿ ವ್ಯಾಮೋಹ ಇದೆ. ಸೊ ಹಾಗಾಗಿ ನೀವು ಸಂಪೂರ್ಣ ಸಾಮರ್ಥ್ಯದಿಂದ ಯುದ್ಧ ಮಾಡ್ತಾ ಇಲ್ಲ ಅಂತ. ಸೊ ಭೀಷ್ಮ ಪಿತಾಮಹರು ಹೇಳ್ತಾರೆ, ಇಲ್ಲ, ನಾನು ಮರು ದಿವಸದಲ್ಲಿ ಅವ್ರನ್ನ ಬರೋ ದಿವಸ ನಾಳೆ ಎಲ್ಲರನ್ನೂ ಸಾಯಿಸ್ಬಿಡ್ತೇನೆ ನಾನು. ಸೊ ಅದಕ್ಕಾಗಿ ಆಗ್ಲೇ ನೋಡು, ಇಲ್ಲಿ 5 ಬಾಣಗಳನ್ನು ತಯಾರಿಟ್ಟಿದ್ದೇನೆ ಅಂತ ಹೇಳ್ತಾರೆ. ದ್ರೋಣಾಚಾರ್ಯ ದುರ್ಯೋಧನಿಗೆ ನಂಬಿಕೆ ಇಲ್ಲ. ಸೊ ಇವತ್ತೇನೋ ಅವ್ರು ತಯಾರು ಮಾಡಿಟ್ಟಿದ್ದಾರೆ, ನಾಳೆ ಏನಾದರೂ ಆಗ್ಬಿಡ್ಬೋದು ಆ ಬಾಣಗಳಿಗೆ ಅಂತ ಯೋಚನೆ ಮಾಡಿ ದುರ್ಯೋಧನ ಏನ್ ಮಾಡ್ತಾನೆ, ನೀವು ಇವತ್ತು ನನಗೆ ಆ 5 ಬಾಣಗಳು ಕೊಡಿ, ನಾಳೆ ನಾನು ಯುದ್ಧ ಭೂಮಿಯಲ್ಲಿ ತಂದು ಕೊಡ್ತೇನೆ ನಿಮಗೆ. ಸೊ ಆಯ್ತು ಅಂತ ಭೀಷ್ಮ ಪಿತಾಮಹರು ಕೊಡ್ತಾರೆ. ಸೊ ಇವರು ತಂದು ತನ್ನ ಒಂದು ಬಂದೋಬಸ್ತ್ ಒಳ್ಳೆ ಇದರಲ್ಲಿ ಇಡ್ತಾರೆ. ಸೊ ಇದು ಕೃಷ್ಣನಿಗೆಲ್ಲ ಗೊತ್ತು, ಕೃಷ್ಣ ಪರಮಾತ್ಮ ಏನಾಗಿದೆ ಇಲ್ಲಿ ಸನ್ನಿವೇಶ ಕೃಷ್ಣ ಗೊತ್ತು. ಕೃಷ್ಣ ಗೊತ್ತಿಲ್ಲದಿರೋದು ಯಾವುದೂ ಇಲ್ಲ, ನಾನು ಸರ್ವಕ್ಷೇತ್ರಜ್ಞ ನಾನು. ಸೊ ಕೃಷ್ಣನ ಒಂದು ಅರ್ಜುನನಿಗೆ ಹೇಳೋದು, ಈ 5 ಬಾಣಗಳಿವೆ, ಸೊ ನಾಳೆ ಅದನ್ನು ಹೇಗಾದರೂ ನೀವು ತೆಗೆದುಕೊಂಡು ತೆಗೆದುಕೊಂಡು ಬರಬೇಕು, ಇಲ್ಲಾಂದ್ರೆ ನಿಮ್ಮ ನಾಳೆ ನೀವೆಲ್ಲರೂ ಮರಣವನ್ನು ಹೊಂದ್ತೀರ. ಸೊ ಅರ್ಜುನ ಏನ್ ಮಾಡ್ಬೇಕೀಗ? ಸೊ ಕೃಷ್ಣನಿಗೆ ಗೊತ್ತು ಹೇಗೆ ಉಪಾಯ. ಕೃಷ್ಣ ನೆನಪು ಮಾಡ್ತಾನೆ ಅರ್ಜುನನಿಗೆ, ಹಿಂದೊಮ್ಮೆ ನೀನು ದುರ್ಯೋಧನ ಹತ್ರ ಒಂದು ವರ ಪಡೆದಿದ್ದೆ. ಅವ್ರು ಗಂಧರ್ವರ ಜೊತೆಗೇನೋ ಯುದ್ಧ ಮಾಡಿದಾಗ ಒಂದು ಸಲ ದುರ್ಯೋಧನನ ಅವ್ರು ಸೋಲಿಸಿ ದುರ್ಯೋಧನನ ಬಂದಿ ಮಾಡಿ ದುರ್ಯೋಧನ ಸಾಯಿಸ್ಲಿಕ್ಕೆ ಹೋಗಿರ್ತಾರೆ. ಆಗ ಅರ್ಜುನನ್ ಹೋಗಿ ದುರ್ಯೋಧನ ಪ್ರಾಣವನ್ನು ಉಳಿಸಿರ್ತಾರೆ. ಸೊ ಆಗ ಪ್ರಾಣವನ್ನು ಉಳಿಸಿದಾಗ ದುರ್ಯೋಧನ ಹೇಳಿದ್ದು, ಏನಾದರೂ ನಿಮ್ಗೇನ್ ಬೇಕು ನಾನು ಕೊಡ್ಬೋದು, ಅದು ಕ್ಷತ್ರಿಯ ಭಾವ, ಅದು ಸೊ ಕೊಡ್ತೇನೆ ನಾನು ಅಂತ. ಸೊ ಅವಾಗ ಅರ್ಜುನ ಹೇಳಿದ್ದು, ಮುಂದೆ ಯಾವಾಗಾದ್ರೂ ಸಮಯ ಬಂದಾಗ ನಾನು ಕೇಳ್ತೀನಿ ನಿನಗೆ ಅಂತ. ಸೊ ಈ ಸಮಯ ಬಂತು, ಕರೆಕ್ಟ್ ಸಮಯ. ಸೊ ಕೃಷ್ಣ ಅರ್ಜುನನ ಕಳಿಸಿದ್ದು. ಸೊ ಅರ್ಜುನ ಹೋಗಿ ದುರ್ಯೋಧನ ನೆನಪು ಮಾಡಿದ್ದೆ. ದುರ್ಯೋಧನ ನೆನಪಾಯ್ತು. ದುರ್ಯೋಧನ ಹೇಳಿ, ಹೌದೌದು, ಏನ್ ಬೇಕು ನಿಮ್ಗೆ? ರಾಜ್ಯ ಬೇಕಾ? ಅರ್ಧ ರಾಜ್ಯ ಕೊಟ್ಬಿಡ್ತೇನೆ ನಾನು. ಸೊ ಅರ್ಜುನ ಹೇಳ್ತಾನೆ, ನನಗೆ ರಾಜ್ಯ ಬೇಡ, ನಾನು ಬಂದಿರೋದು ಆ 5 ಬಾಣಗಳೇನು ನೀವು ತೆಗೆದಿಟ್ಟಿದ್ದೀರಾ ಅದು ಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ನೆಕ್ಸ್ಟ್ ಬರೋ ದಿವಸ ಭೀಷ್ಮ ಪಿತಾಮಹ ಕೇಳ್ತಾರೆ, ದುರ್ಯೋಧನ ಎಲ್ಲಿ ಆ ಬಾಣಗಳು? ಕೊಡು ನನ್ನ ಬಾಣಗಳು, ಅದನ್ನ ಪ್ರಯೋಗಿಸಿ ನಾನು ಎಲ್ಲ ಇವತ್ತು ಪಾಂಡವರನ್ನ ಸಾಯಿಸಿಬಿಡ್ತೇನೆ. ಎಲ್ಲಿ ಬಾಣಗಳೆಲ್ಲಿವೆ? ಬಾಣಗಳು ಕೃಷ್ಣನ ಪ್ಲಾನ್ ಇಂದ ಎಲ್ಲ ಕೂಡ ನಾಶ ಆಯ್ತು. ಸೊ ಈಗ ಭೀಷ್ಮ ಪಿತಾಮಹ ಹೇಳ್ತಾರೆ, ಆಯ್ತು, ನೀನು ಬೇಸರ ಪಡಬೇಡ, ಇವತ್ತು ಹೇಗೆ ಯುದ್ಧ ಮಾಡ್ತೇನೆ ಅಂದ್ರೆ, ಅರ್ಜುನನನ್ನು ನಾನು ಕೊಲ್ತೇನೆ ಇವತ್ತು. ನಾನು ಅಷ್ಟು ಸಾಮರ್ಥ್ಯದಿಂದ ನನ್ನ ಎಲ್ಲ ಯುದ್ಧ ಶಕ್ತಿನ ಉಪಯೋಗಿಸ್ತೇನೆ. ಇಲ್ಲ ಅಂದ್ರೆ ಕೃಷ್ಣನ ನಾನು ತನ್ನ ಮಾತನ್ನು ಬಿಡೋ ರೀತಿಯಲ್ಲಿ ಮಾಡ್ತೇನೆ. ಯಾಕಂದ್ರೆ ಇವ್ರಿಗೆ ಗೊತ್ತು ಅರ್ಜುನನ ಕೊಲ್ಲಿಕ್ಕೆ ಆಗೋದಿಲ್ಲ, ಕೃಷ್ಣ ಬಿಡೋದಿಲ್ಲ ಅದನ್ನ ಅಂತ ಗೊತ್ತು. ಆದ್ರೂ ಕೂಡ ಅಟ್ಲೀಸ್ಟ್ ನಾನು ಅದು ಆಗಿಲ್ಲ ಅಂದನು ಕೃಷ್ಣನು ತನ್ನ ಮಾತನ್ನು ಬಿಡೋ ತರ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗೆ ಹೇಳ್ತಾರೆ, ಆ ದಿವಸ ಭೀಷ್ಮ ಪಿತಾಮಹರು ಎಷ್ಟು ಸಾಮರ್ಥ್ಯದಿಂದ ಯುದ್ಧ ಮಾಡಿದ್ರು ಅಂದ್ರೆ, ಅರ್ಜುನನು ತನ್ನ ರಥದಿಂದ ಕೆಳಗೆ ಬಿದ್ದದ್ದು, ಇನ್ನೇನು ಒಂದು ಬಾಣ ತೆಗೆದು ಅರ್ಜುನನ ಕೊಲ್ಲಬೇಕು, ಯಾರು? ಭೀಷ್ಮ ಪಿತಾಮಹರು. ಆದರೆ ಕೃಷ್ಣ ಬಿಡ್ತಾರ? ಅರ್ಜುನನ ಎದುರಿಗೆ ಸಾರಥಿಯಾಗಿ ಕೃಷ್ಣ ನಿಂತಿದ್ದಾನೆ ತನ್ನ ಶುದ್ಧ ಭಕ್ತರ ರಕ್ಷಣೆಗೆ. ಸೊ ಕೃಷ್ಣನು ಆಗ ಅಲ್ಲಿದ್ದ ಒಂದು ರಥದ ಚಕ್ರವನ್ನು ತೆಗೆದು ದುರ್ಯೋಧನ ಹತ್ರ ಅಲ್ಲ, ಭೀಷ್ಮ ಪಿತಾಮಹರ ಅವ್ರನ್ನ ಸಾಯಿಸಲಿಕ್ಕೆ ಹೊರಡೋದು. ಸೊ ಆ ಚಿತ್ರ, ಆ ದೃಶ್ಯ ತುಂಬಾ ಚೆನ್ನಾಗಿ, ಚಿತ್ರ ಇದ್ರೆ ಚೆನ್ನಾಗಿರ್ತಾ ಇತ್ತು. ಎನಿವೆ, ಸೊ ಅದು ಅಲ್ಲಿ ಮತ್ತೆ ಅರ್ಜುನನು ಅವ್ರ ಕಾಲು ಹಿಡಿದು, ಇಲ್ಲ, ನೀವು ಇದು ಮಾತು ಕೊಟ್ಟಿದ್ದೀರಾ ಯುದ್ಧ ಮಾಡೋದಿಲ್ಲ ಅಂತ, ನೀವು ಮಾತು ಬಿಡಬಾರ್ದು ನೀವು, ಸೊ ನೀವು ಈ ತರ ಇದು ತಪ್ಪು ಇದು ಅಂತ ಅರ್ಜುನನು. ಸೊ ಹೇಳ್ತಾರೆ, ಇದು ಈ ಸನ್ನಿವೇಶದಲ್ಲಿ ಎಷ್ಟೋ ಇದಾಗತ್ತೆ ಇದರ ಪರಿಣಾಮವಾಗಿ. ಬಟ್ ಇಲ್ಲಿ ಮುಖ್ಯ ಒಂದು ವಿಷಯ ಏನಂದ್ರೆ, ಕೃಷ್ಣನಿಗೆಲ್ಲ ಗೊತ್ತು. ನಾನು ಅದು ಇದು ತಿಳಿಸೋಕೆ ಪಟ್ಟೆ. ನಾನು ತಿಳಿಸೋಕೆ ನಾನು ಇಷ್ಟಪಟ್ಟಿದ್ದೇನೆಂದ್ರೆ, ಕೃಷ್ಣನಿಗೆ ಎಲ್ಲವೂ ಗೊತ್ತು. ಹೀಗೆ ಒಂದು ಮಹಾಭಾರತ ಯುದ್ಧದಲ್ಲಿ ಎಲ್ಲರನ್ನು ಹೇಗೆ ಕೊಲ್ಲಬೇಕು, ಯಾರ್ಯಾರು ಏನೇನೋ ದೋಷಗಳು, ಏನೇನು ಲೋಪಗಳು, ಪರಮಾತ್ಮನಾದ್ದರಿಂದ ಕೃಷ್ಣನಿಗೆಲ್ಲ ಗೊತ್ತು. ಸೊ ಕೃಷ್ಣನಿಗೇನೋ ಕಷ್ಟ ಇದೆ ಆಗುತ್ತೆ. ಸೊ ಇದು ಬೇರೆ. ಕೃಷ್ಣನು ಪರಮಾತ್ಮನಾಗಿ ಪ್ರತಿಯೊಬ್ಬರ ದೇಹದಲ್ಲಿದ್ದಾನೆ, ನಾವು ಜೀವಾತ್ಮರಾಗಿ, ನಾನು ನನ್ನ ಈ ದೇಹದಲ್ಲಿದ್ದೇನೆ, ನೀವು ನಿಮ್ಮ ದೇಹದಲ್ಲಿದ್ದೀರಾ. 84 ಜೀವವೃಕ್ಷ ರಾಶಿಗಳಿವೆ, ವೆರೈಟಿ.
ಭಗವಂತನ ಸೃಷ್ಟಿ ಮಾಡಿರೋದು. ನಮ್ಮ ನಮ್ಮ ಇಚ್ಛೆಗಳ ಅನುಸಾರವಾಗಿ ನಮಗೆ ಒಂದೊಂದು ದೇಹ ಸಿಗುತ್ತೆ ಒಂದೊಂದು ಜನ್ಮದಲ್ಲಿ. ಸೊ ಅಲ್ಲಿ ನಾವು ನಮ್ಮ ಕರ್ಮವನ್ನು ಅನುಭವಿಸ್ತೇವೆ, ಪುಣ್ಯ ಪಾಪದ ಒಂದು ಪ್ರತಿಫಲವಾಗಿ. ಆದರೆ ಕೃಷ್ಣನು ಆ ಥರ ಅಲ್ಲ. ಕೃಷ್ಣನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಜೊತೆಗೂ ಅವನು ಬಂದು ಅವನು ಸಾಕ್ಷಿಯಾಗಿ ಒಂದು ನಮ್ಮ ಅನುಮತಿ ಕೊಡಲಿಕ್ಕೆ, ನಮ್ಮ ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕೆ ಅವನು ಬಂದಿದ್ದಾನೆ ಅಷ್ಟೇ. ಅವನಿಗೇನು ನಮ್ಮ ರೀತಿಯಲ್ಲಿ ಈ ಭೌತಿಕ ಇಚ್ಛೆಗಳು ಭೋಗಿ ಇದು ಇಲ್ಲ ಕೃಷ್ಣನಿಗೆ. ಸೊ ಇದು ನಮಗೆ ಕೃಷ್ಣನಿಗೆ ವ್ಯತ್ಯಾಸ. ಸೊ ಇಲ್ಲಿ ಸ್ಪಷ್ಟವಾಗಿ ಕೃಷ್ಣ ಅದ್ ಹೇಳೋದು ಆತ್ಮ ಪರಮಾತ್ಮ ಎರಡು ಬೇರೆ ಅಂತ ಸ್ಪಷ್ಟವಾಗಿ. ಸೊ ಪರಮಾತ್ಮ ಅಂದ್ರೆ ಅದು ಕೃಷ್ಣನ ವಿಸ್ತರಣೆ. ನಾವು ಕೂಡ ಕೃಷ್ಣನ ವಿಸ್ತರಣೆ, ಆದ್ರೆ ನಾವು ವಿಭಿನ್ನ ಅಂಶ ಅಂತ ಹೇಳ್ತಾರೆ. ಕೃಷ್ಣನ ಪರಮಾತ್ಮ ಸ್ವರೂಪ ಸ್ವ ಅಂಶ ಅಂತ ಹೇಳ್ತಾರೆ. ಕೃಷ್ಣನೇ ಸ್ವಯಂ, ಪ್ರತಿಯೊಂದು ಅಂಶನೇ ಕೃಷ್ಣನಿಗೆ, ಸಂಪೂರ್ಣ ವಿಶ್ವವೇ ಅವನ ಅಂಶ. ಆದರೆ ನಾವು ಭಿನ್ನವಾಗಿ ಪ್ರತ್ಯೇಕವಾಗಿ ಕೃಷ್ಣನ ಅಲ್ಪ ಅಂಶಗಳು, ಅವನ ನಿತ್ಯ ಸೇವಕರು. ಅದೇ ಪರಮಾತ್ಮ ಅನ್ನೋದು ಕೃಷ್ಣನ ನೇರ ವಿಸ್ತರಣೆ, ಕೃಷ್ಣನೇ ಅದು. ಸೊ ಈ ಎರಡು ಬಗ್ಗೆ ಕೃಷ್ಣ ಸ್ಪಷ್ಟವಾಗಿ ಕ್ಷೇತ್ರಜ್ಞ ಅಂತ ಹೇಳ್ತಾ ಇರೋದು. ಓಕೆ, ಸೊ ಇದನ್ನು ಯಾರು ತಿಳಿದಿದ್ದಾರೆ ಈ ರೀತಿ ಕ್ಷೇತ್ರಜ್ಞವನ್ನು? ಅವರು ಜ್ಞಾನವನ್ನು ಪಡೆದವರು ಅಂತ ಕೃಷ್ಣ ಹೇಳೋ ಮಾತು. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಸೊ ವೇದವ್ಯಾಸರು ರಚಿಸಿದ ವೇದಾಂತ ಸೂತ್ರದಲ್ಲಿ ಪ್ರತಿಯೊಂದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸೊ ದೊಡ್ಡ ದೊಡ್ಡ ಆಚಾರ್ಯರು ಇದರ ಭಾಷ್ಯ ಬರೆದಿದ್ದಾರೆ. ಆದರೆ ಮೂಲವಾಗಿ ವೇದಾಂತ ಸೂತ್ರ ಇದೇ ವಿಷಯವನ್ನು ಸ್ಪಷ್ಟವಾಗಿ ಆತ್ಮ ಪರಮಾತ್ಮ ಬೇರೆ, ನಾವು ಆತ್ಮ ಪರಮಾತ್ಮನ ವಿಭಿನ್ನಾಂಶನಾಗಿ ಅವನ ನಿತ್ಯ ಸೇವಕರು ಅಂತ ಹೇಳೋದು ಇದು ಸರಿಯಾದ ವೇದ ಜ್ಞಾನದ ಅರ್ಥ ಅಂತ ಇಲ್ಲಿ ಕೃಷ್ಣನು ಕೂಡ ಹೇಳ್ತಾ ಇರೋದು. ಇದು ಅದರ ಅನುಸಾರವಾಗಿ ಆಯ್ತಾ. ಕೃಷ್ಣನು ಆಕ್ಚುಲಿ ಪರಮಪುರುಷ, ಅವನು ಯಾವ ಒಂದು ಅಥಾರಿಟಿ, ಯಾವ ಪ್ರಮಾಣವನ್ನು ತಗೊಳ್ಳೋ ಅಗತ್ಯ ಇಲ್ಲ. ಆದ್ರೂ ಕೂಡ ಕೃಷ್ಣ ತೋರಿಸೋದು ಯಾವಾಗಲೂ ಒಬ್ಬ ದೊಡ್ಡ ವ್ಯಕ್ತಿ, ಒಬ್ಬ ಆಚಾರ್ಯರನ್ನವರು ಹಿಂದೆಯ ಒಂದು ಆಚಾರ್ಯರು, ಹಿಂದೆ ಒಂದು ಋಷಿ ಮುನಿಗಳ ಲೇಖನಗಳನ್ನು ಹೇಳಿ ಅದರ ಅನುಸಾರವಾಗಿದ್ದೇವೆ, ವೇದ ಜ್ಞಾನದ ಅನುಸಾರವಾಗಿ ಹೇಳ್ತಿದ್ದೇನೆ ಅಂತ ಹೇಳೋ ಮಾತಿದೆ. ಇದು ಶ್ರುತಿ ಪ್ರಮಾಣ ಅಂತ ಹೇಳ್ತಾರೆ. ಶ್ರುತಿ ಪ್ರಮಾಣ ಏನ್ ಹೇಳ್ತಾರೆ, ಇನ್ನೊಂದು ಪ್ರಮಾಣ ಸ್ವಂತ ನೇರ ಅನುಭವದಿಂದ ನಾವು ಪ್ರತ್ಯಕ್ಷ ಪ್ರಮಾಣ, ಇಲ್ಲ ಅಂದ್ರೆ ಇನ್ನೊಂದು ಪ್ರಮಾಣ ಹೇಳ್ತಾರೆ ನಾವು ಪಾಸ್ಟುಲೇಷನ್ ಇದು ಮಾಡೋದು, ಇನ್ನೊಂದು ಅದೊಂದು ಪ್ರಮಾಣ ಅಂತ ಹೇಳ್ತಾರೆ. ಅದು 3 ರೀತಿ ಈ ಪ್ರಮಾಣ ಅಂತ ಹೇಳೋದು, ಅವರೋಹ ಪಂಥ, ಆರೋಹ ಪಂಥ. ಸೊ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನಮ್ಮ ಇಂದ್ರಿಯಗಳಿಂದ ನಾವು ಗೋಚರಿಸುವ ಜ್ಞಾನ. ಅನುಮಾನ ಪ್ರಮಾಣ ಅಂದ್ರೆ ನಾವು ಒಂದು ಊಹೆ, ಈಗಿರ್ಬೋದು ಆಗಿರ್ಬೋದು ಒಂದು ಸಿದ್ಧಾಂತವನ್ನು ಹೇಳೋದು ನಾವು. ಇದು ಸ್ಟ್ಯಾಂಡರ್ಡ್ ಜ್ಞಾನ ಅಂದ್ರೆ ಪ್ರಮಾಣ ಅಂದ್ರೆ ಅದು ಶ್ರುತಿ ಪ್ರಮಾಣ. ಇದೇನು ವೇದ ಮಾತ ಅಂತ ಕೇಳ್ತೇವೆ ನಾವು. ಹೌದು, ವೇದಗಳು ಅಪೌರುಷೇಯ, ಸಾಧಾರಣ ವ್ಯಕ್ತಿಯಿಂದ ಬಂದದ್ದಲ್ಲ. ಅದು ಸಾಕ್ಷಾತ್ ಭಗವಂತನಿಂದ ಬರೋ ಜ್ಞಾನ ಪರಿಪೂರ್ಣವಾದಿರೋದ್ರಿಂದ 4 ದೋಷಗಳು ಲೋಪಗಳಿಲ್ಲ. ನಮಗೆ ಅಪರಿಪೂರ್ಣ ಇಂದ್ರಿಯಗಳಿದೆ, ನಾವು ಭ್ರಮೆಯಲ್ಲಿದ್ದೇವೆ ಈ ದೇಹ ಅನ್ಕೊಂಡು, ನಾವು ತಪ್ಪುಗಳು ಮಾಡ್ತಾ ಇರ್ತೇವೆ, ಮತ್ತೆ ಒಂದು ವಂಚನಾ ಪ್ರವೃತ್ತಿ ಇರುತ್ತೆ ನಮಗೆ. ಸೊ ವೇದ ಜ್ಞಾನದಲ್ಲಿ ಅದನ್ನ ರಚಿಸಿದ ವೇದವ್ಯಾಸರು ಮತ್ತೆ ಭಗವಂತನಿಂದ ಬಂದ ಈ ವೇದ ಜ್ಞಾನದಲ್ಲಿ ಈ 4 ದೋಷಗಳು ಲೋಪಗಳಿಲ್ಲ. ಸೊ ಅದಕ್ಕೆ ಇದು ಶ್ರುತಿ ಪ್ರಮಾಣ ಅಂತ, ಅದರಿಂದ ನಾವು ಜ್ಞಾನ ಪಡಿಬೇಕು. ಸೊ ಕೃಷ್ಣನು ಇಲ್ಲಿ ಹೇಳ್ತಾ ಇರೋದು. ನಂತರ ಭಗವಂತನು ಈ ಕ್ಷೇತ್ರದ ಸಂಯೋಜನೆ ಏನು ಅಂತ ಹೇಳೋದು. ಈ ದೇಹದ ಸಂಯೋಜನೆ ಅಂದ್ರೆ 5 ಪಂಚಮಹಾಭೂತ, ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ, ಮತ್ತು 5 ಇಂದ್ರಿಯ ವಸ್ತುಗಳು, ಮತ್ತೆ 5 ಜ್ಞಾನ ಇಂದ್ರಿಯಗಳು, 5 ಕರ್ಮ ಇಂದ್ರಿಯಗಳು ನಾವೇನು ಹೇಳ್ತೇವೆ, 23 ಅಂಶಗಳು. ಇದು ಈ ಸಂಯೋಜನೆಯಿಂದ ಈ ಕ್ಷೇತ್ರ ಆಗಿರೋದು ಅಂತ ಕೃಷ್ಣ ಹೇಳೋದು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ, ಆನಂದಮಯ. ಸೊ ಈ 3 ಕೋಶಗಳು ಆಕ್ಚುಲಿ ಅನ್ನಮಯ, ಪ್ರಾಣಮಯ, ಜ್ಞಾನಮಯ ಅನ್ನೋದು ನಮ್ಮ ದೇಹದ ಇದು ಅಸ್ತಿತ್ವ. ಇದು ಈ ಕ್ಷೇತ್ರದ ಬಗ್ಗೆ. ಇದರ ಮೇಲೆ ವಿಜ್ಞಾನಮಯ ಅಂದ್ರೆ ನಾವು ಜೀವಾತ್ಮ, ಇದರ ಮೇಲೆ ಪರಮಾತ್ಮ ಜ್ಞಾನಮಯ, ಆನಂದಮಯ. ಸೊ ಭಗವಂತನ ಸೇವೆ ಮಾಡಿದಾಗ ಆ ದಿವ್ಯ ಆನಂದ ನಮಗೆ ಪ್ರಾಪ್ತಿ ಆಗುತ್ತೆ. ಸೊ ಹೀಗೆ ನಾವು ತುಂಬಾ ಕೆಳ ಹಂತದಲ್ಲಿದ್ದಾಗ ನಾವು ಸಂಪೂರ್ಣ ದೇಹಕ್ಕೆ ಗುರುತಿಸ್ಕೊಳ್ತೇವೆ, ನಾವು ಈ ದೇಹದ ಇಂದ್ರಿಯಗಳು ಅನ್ಕೊಳ್ತೇವೆ. ಇದರ ಪೂರೈಕೆ ಮಾಡೋದು, ಇದರ ಇಚ್ಛೆಯನ್ನು ಪೂರೈಸೋದೇ ನಮ್ಮ ಜೀವನದ ಇದು ಉದ್ದೇಶಗಳು ಅನ್ಕೊಂಡು ನಾವು ಅದು ಸಾಧಾರಣವಾಗಿ ಹೇಳೋದು ಈ ಪಕ್ಷಿಗಳು, ಪ್ರಾಣಿಗಳು ಇರುವ ಒಂದು ಸ್ಥಳ ಅನ್ನಮಯ ಕೋಶ. ಇನ್ನು ಮೇಲೆ ಸ್ವಲ್ಪ ಪ್ರಾಣಮಯ, ಸೊ ಪ್ರಾಣದ ಬಗ್ಗೆ ಸ್ವಲ್ಪ ರಕ್ಷಣೆಗೋಸ್ಕರ ನಾವು ಮಾಡೋ ಒಂದು ಕೆಲಸಗಳು. తర్వాత ಮತ್ತೆ ಬರೋದು ಜ್ಞಾನಮಯ ಕೋಶ. ಸೊ ಜ್ಞಾನಮಯ ಕೋಶದಲ್ಲಿ ಮನಸ್ಸಿನ ಒಂದು ನೆಲೆಯಲ್ಲಿ ವ್ಯಕ್ತಿಗಳು ಚಟುವಟಿಕೆಗಳು ಮಾಡೋದು. ನಂತರ ವಿಜ್ಞಾನಮಯದಲ್ಲಿ ನಾವು ದೇಹನೇ ಅಲ್ಲ, ನಾವು ಆತ್ಮ ಅಂತ ಅವ್ರು ಅರ್ಥ ಮಾಡ್ಕೊಳ್ಳೋದು. ಕೊನೆಗೆ ಆತ್ಮ ಪರಮಾತ್ಮನ ಸೇವಕ ಅಂತ ತಿಳ್ಕೊಂಡು ಭಗವಂತನ ಸೇವೆ ಮಾಡಿದಾಗ ನಮಗೆ ನಿಜವಾದ ಆನಂದ ಪ್ರಾಪ್ತಿ ಆಗುತ್ತೆ. ಇದು ಆನಂದಮಯ ಕೋಶ ಅಂತ. ಈ ರೀತಿ ನಮಗೆ ಕೋಶಗಳು, ನಾವು ಅಲ್ಲಿ ಬೇರೆ ಬೇರೆ ಸ್ತರದಲ್ಲಿದ್ದೇವೆ ಅಂತ ಕೂಡ ಹೇಳೋ ವಿಷಯಗಳಿವೆ.
ಬೇರೆ ಬೇರೆ ಕವರಿಂಗ್ಸ್ ಆಯ್ತು ಅಂತಾನು ಹೇಳೋದಿದೆ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಚೇತನ, ಧೃತಿ. ಸಂಕ್ಷೇಪವಾಗಿ ಇದನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಸೊ ನಂತರ ಅರ್ಜುನನು ಕೇಳಿದ್ದು ಜ್ಞಾನ ಅಂಶಗಳು, ಜ್ಞಾನ ಬಗ್ಗೆ. ಸೊ ಭಗವಂತನಲ್ಲಿ 18 ವಿಷಯಗಳನ್ನು ಹೇಳಿ ಇದು ಜ್ಞಾನದ ವಿಷಯಗಳು ಅಂತ ಹೇಳ್ತಾರೆ. ಇದನ್ನು ಬಿಟ್ಟು ಬೇರೆವೆಲ್ಲವೂ ಅಜ್ಞಾನ. ಅಮಾನಿತ್ವಂ, ಅದಂಭಿತ್ವಂ, ಅಹಿಂಸಾ, ಕ್ಷಾಂತಿರ್, ಆರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮ ವಿನಿಗ್ರಹ, ಇಂದ್ರಿಯಾರ್ಥೇಷು ವೈರಾಗ್ಯಂ, ಅನಹಂಕಾರ ಏವ ಚ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ, ಅಸಕ್ತಿರನಭಿಷ್ವಂಗಃ ಪುತ್ರದಾರಾ ಗೃಹಾದಿಷು, ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು, ಮಯಿ ಚ ಅನನ್ಯ ಯೋಗೇನ ಭಕ್ತಿರ್ ಅವ್ಯಭಿಚಾರಿಣಿ, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ, ಏತದ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದತೋ ಅನ್ಯಥಾ. ಸೊ ಕೃಷ್ಣನು ಇಲ್ಲಿ ಹೇಳ್ತಾ ಇರೋದು ಈ ವಿಷಯಗಳು. ಅಮಾನಿತ್ವಂ ಅಲ್ಲಿಂದ ಶುರು ಆಗ್ತಾ ಇದೆರಡೋದು ನಾವು. ನಮ್ರತೆ ಅಲ್ಲಿಂದ ಶುರು ಆಗ್ತಾ ಭಗವಂತನ ನಮ್ಮ ಶುದ್ಧ ಭಕ್ತಿಯನ್ನು ಪ್ರಾಪ್ತಿ ಮಾಡೋದು. ಇಲ್ಲಿವರೆಗೂ ಒಂದು ಏಣಿಗಳ ಒಂದು ಇದಿದ್ದಾಗೆ, ಒಂದೊಂದು ಸ್ಟೆಪ್ಸ್ ಇದ್ದಾಗೆ. ಇಲ್ಲಾಂದ್ರೆ ಒಂದು ಫಸ್ಟ್ ಫ್ಲೋರ್ ಹೋಗ್ಲಿಕ್ಕೆ 1, 2, 3, 4 ಸ್ಟೆಪ್ ಇರೋ ಥರ. ಸೊ ಹೇಳ್ತಾರೆ ಈ ಅಭ್ಯಾಸದಿಂದ ನಾವು ಜೀವನದ ಪರಿಪೂರ್ಣತೆ ಪಡಿಬಹುದು. ಇದು ನಿಜವಾದ ಜ್ಞಾನ. ಇದನ್ನು ಬಿಟ್ಟು ಬೇರೆ ಏನು ನಾವು ಕಲಿಯೋದು ಕೂಡ ಅದೊಂದು ರೀತಿ ಅಜ್ಞಾನವೇ ಅಂತ ಭಗವಂತನ ಹೇಳ್ತಾರೆ. ಸೊ ಜ್ಞಾನ ಅಜ್ಞಾನ ಅಂತ ವೇದ ಜ್ಞಾನದಲ್ಲಿ, ವೇದ ವಿಷಯದಲ್ಲಿ ಯಾವುದು ಆಧ್ಯಾತ್ಮಿಕ ಜ್ಞಾನ, ಯಾವುದು ನಮಗೆ ಭಗವಂತನ ಒಂದು ಸಂಬಂಧ ಬೆಳೆಸೋ ಒಂದು ಸಹಾಯ ಮಾಡುತ್ತೆ, ಅದನ್ನು ಜ್ಞಾನ ಅಂತ ಹೇಳೋದಿದೆ. ಬೇರೆದೆಲ್ಲವೂ ಕೂಡ ಅದನ್ನ ಜ್ಞಾನ ಅಂತ ಒಂದು ಲೆಕ್ಕ ಕೊಡೋದಿಲ್ಲ. ಅದೊಂದು ರೀತಿ ಅಜ್ಞಾನ ಅಂತ ಹೇಳಿದ್ರೆ ಕಲೆಗಳು ಆ ರೀತಿ ಹೇಳೋದಿದೆ. ವಿದ್ಯಾ ಅವಿದ್ಯಾ ಅಂತ ವೇದ ಮಾತುಗಳು ಹೇಳೋದಿದೆ. ನಮಗೆ ಎಲ್ಲವೂ ಜ್ಞಾನ ಅನ್ಸುತ್ತೆ, ಈ ಜ್ಞಾನ ಆ ಜ್ಞಾನ. ಆದರೆ ವೈದಿಕ ಗ್ರಂಥಗಳಲ್ಲಿ ಜ್ಞಾನ ಅನ್ನೋದು ಈ ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನಕ್ಕೆ ಕೊಟ್ಟಿರೋದು. ಸೊ ಅದಕ್ಕೆ ಇದು ಏನು ಅಭ್ಯಾಸ ಮಾಡ್ಬೋದು, ಅದರಿಂದ ನಾವು ಈ ಜ್ಞಾನವನ್ನು ಪಡಿಬೋದು ಅಂತ ಇಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಮೊದಲಿಗೆ ನಮ್ರತೆ, ಅಮಾನಿತ್ವಂ. ಸೊ ನಾವು ತುಂಬಾ ಚಿಕ್ಕ ಜೀವಿಗಳು. ನಮ್ಮ ಒಂದು ಗಾತ್ರನೇ ನೋಡಿದ್ರೆ ಒಂದು ಕೂದಲಿನ 1/10,000 ಭಾಗ ನಮ್ಮ ಗಾತ್ರ. ಆದರೆ ಏನೋ ಒಂದು ಭೌತಿಕ ಈ ಪ್ರಕೃತಿಯ ಮೋಹದಿಂದ ನಾವು ಒಂದು ದೊಡ್ಡ ವ್ಯಕ್ತಿ ಅಂತ ನಾವು ಅನ್ಕೊಳ್ತೇವೆ. ನಾನೊಬ್ಬ ಸಾಹುಕಾರ, ನಾನೊಬ್ಬ ಬಲವಂತನು, ನಾನೊಬ್ಬ ಇನ್ನೊಬ್ಬ ಏನೇನೋ ನಾವು ಕೀರ್ತಿ ನಮ್ಮದು ಅಂತ ಅನ್ಕೊಳ್ತೇವೆ. ನಾವು ಎಲ್ಲ ಭೌತಿಕ ಜಗತ್ತಿನ ಪ್ರಕೃತಿಯ ಒಂದು ಮಾಯೆಯ ಪ್ರಭಾವದಲ್ಲಿ ತಾತ್ಕಾಲಿಕವಾಗಿ ನಮಗೆ ಸಿಗುವ ಇದು ಅಷ್ಟೇ ಸ್ಥಿತಿಗಳು. ಇಲ್ಲಾಂದ್ರೆ ಮೂಲವಾಗಿ ನಾವು ಭಗವಂತನ ಒಂದು ಚಿಕ್ಕ ಅಂಶ ಅಷ್ಟೇ. ಸೊ ಹಾಗಾಗಿ ನಾವು ಸಹಜವಾಗಿ ನಮ್ರ ಸ್ವಭಾವವನ್ನು ಬೆಳೆಸ್ಬೇಕು. ಅದು ಬದ್ಧ ಜೀವನದಲ್ಲಿ ಇನ್ನ ನಾವು ನಮ್ಮ ಗುರುತು ನಮ್ಮ ಮರ್ತೋಗ್ಬಿಟ್ಟಿದ್ದೇವೆ. ಹಾಗೆ ನಾವು ಸಂಪೂರ್ಣ ಒಂದು ಮಾಯೆಯ ಪ್ರಭಾವದಲ್ಲಿ ಅದು ನಾವು ಗರ್ವ ಅಹಂಕಾರ ಇರೋದು ಅದರ ಅರ್ಥ ಇಲ್ಲ ಅದಕ್ಕೆ. ಸೊ ಈ ರೀತಿ ಹೇಳೋದು ನಾವು ಇದನ್ನು ಅಭ್ಯಾಸ ಮಾಡಬೇಕು. ಈ ಅಭ್ಯಾಸ ಇದು ನಾವೇನಕ್ಕೂ ನಾವು ಇದಿಲ್ಲ ಅನ್ನೋದು ಆ ನಮ್ರ ಸ್ವಭಾವವನ್ನು ಪಡಿಬೇಕು. ಹೇಳ್ತಾರೆ ನಮ್ರತೆಯಿಂದ ಹೇಗೆ ಅಂದ್ರೆ ಹೇಳ್ತಾರೆ, ಈ ಹುಲ್ಲು ಕಡ್ಡಿ ಹೇಗಿದೆ ಹಾಗೆ ನಮ್ರತೆಯನ್ನು ಬೆಳೆಸ್ಬೇಕು ಅಂತ. ಹುಲ್ಲು ಕಡ್ಡಿ ನೋಡ್ತೇವೆ, ಅದ್ರ ಮೇಲೆ ಎಲ್ಲರೂ ನಡ್ಕೊಂಡು ಹೋಗ್ತೇವೆ, ಅದೇನು ನಮಗೆ ಏನು ಹೇಳೋದಿಲ್ಲ. ಅದೊಂದು ಯಾಕೆ ನನ್ನ ಮೇಲೆ ನಡ್ಕೊಂಡು ಹೋದ್ರಿ ಅಂತ ಅದೇನು ಮಾಡೋದು, ಅದು ಸಹನೆಯಿಂದ ಇರುತ್ತೆ ಅದು. ಸೊ ಹಾಗೆ ಹೇಳ್ತಾರೆ ಅದು ನಮ್ರತೆ ಅನ್ನೋದು ಅದರಿಂದ ನಾವು ಕಲಿಬೇಕು. ಆ ರೀತಿ ಹೇಳ್ತಾರೆ ನಮ್ರತೆ, ಜಂಬವಿಲ್ಲದಿರೋದು. ಸೊ ಈ ರೀತಿಯ ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು. ಸೊ ಇದು ಕೂಡ ತುಂಬಾ ಅಗತ್ಯ. ಇದರಿಂದ ನಮಗೆ ಆಧ್ಯಾತ್ಮಿಕ ಜ್ಞಾನ, ಕೃಷ್ಣ ಹೇಳಿದ್ದು ಪರಂಪರಾ ಪ್ರಾಪ್ತಂ, ಈ ಪರಂಪರೆಯಿಂದ ಜ್ಞಾನವನ್ನು ಪಡಿಬೇಕು ಅಂತ. ಸೊ ಆ ರೀತಿಯಲ್ಲಿ ಬಂದ ಗುರುವಿಂದ ನಾವು ಜ್ಞಾನವನ್ನು ಪಡಿಬೇಕು. ಶೌಚಂ ಅಂದ್ರೆ ಹೊರಗೆ ನಮ್ಮ ಸ್ನಾನ ಬಟ್ಟೆ ಬದಲಾಯಿಸೋದ್ರಿಂದ, ಒಳಗೆ ಅಂದ್ರೆ ನಾವು ಪ್ರತಿನಿತ್ಯ ಹರೇ ಕೃಷ್ಣ ಮತ್ತು ಜಪಿಸುವ ಮೂಲಕ ಈ ಶುಚಿತ್ವವನ್ನು ಪಡೆಯಬಹುದು. ಕಾಮ, ಕ್ರೋಧ, ಲೋಭ, ಮೋಹ ಇದರಿಂದ ಎಲ್ಲ ನಾವು ಮುಕ್ತಿ ಪಡೆಯಬಹುದು. ಸೊ ಶೌಚ. ಸ್ಥೈರ್ಯಂ ಡಿಟರ್ಮಿನೇಷನ್, ದೃಢ ನಿಶ್ಚಯ ನಮಗೆ ಬೇಕು. ದೃಢ ನಿಶ್ಚಯದಲ್ಲಿ ಏನು ಕೆಲಸ ಎಲ್ಲೂ ನಾವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗಲ್ಲ, ಪರಿಪೂರ್ಣರಾಗ್ಲಿಕ್ಕೆ ಆಗೋದಿಲ್ಲ. ಸೊ ಬೇಕು, ಸ್ಥೈರ್ಯ ಇರಬೇಕು. ಆತ್ಮ ಸಂಯಮ, ಇಂದ್ರಿಯ ತೃಪ್ತಿ ವಸ್ತುಗಳಿಗೆ ವೈರಾಗ್ಯ, ಸೊ ಇಂದ್ರಿಯ ಮನಸ್ಸನ್ನು ನಿಗ್ರಹಿಸಬೇಕು. ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳನ್ನು ಅದರ ಕೆಡಕನ್ನು ಗ್ರಹಿಸುವುದು. ಸೊ ಇದು ತುಂಬಾ ಮುಖ್ಯ. ಇದು ಭೌತಿಕ ಜಗತ್ತು ಅಂದ್ರೆ ಇದು ಮರ್ತ್ಯಲೋಕ, ಮೃತ್ಯುಲೋಕ ಅಂತ ಹೇಳೋದು. ಸೊ ಎಲ್ಲವೂ ಕೂಡ ನಾಶ ಆಗ್ಬಿಡುತ್ತೆ, ಎಲ್ಲವೂ ಕೂಡ ತಾತ್ಕಾಲಿಕ ಲೋಕ. ಸೊ ಹಾಗೆ ಇಲ್ಲಿ ಮತ್ತೆ ಜನ್ಮ, ಮತ್ತೆ ಮೃತ್ಯು ಬರ್ತಾ ಇದೆ.
ಸೊ ನಾವು ಏನೋ ಅನ್ಕೊಳ್ತೇವೆ ತುಂಬ ವರ್ಷಗಳು ಬದುಕ್ತೀವಿ. ತುಂಬ ವರ್ಷಗಳೇನಿಲ್ಲ ಇದು. ಒಂದು ವರ್ಷದಲ್ಲಿ ಎಷ್ಟು ದಿವಸ ಇದೆ? 365 ದಿವಸ ಇದೆ. ಹಾಗೆ ನಾವೊಂದು 100 ವರ್ಷ ಅಂದರೆ ಎಷ್ಟು? 36,500 ದಿವಸ ಅಷ್ಟೇ. ಸೊ ಪ್ರತಿ ದಿವಸ ಅದು 1 ದಿವಸ, 2 ದಿವಸ, 10 ದಿವಸ, 100 ದಿವಸ ಹೋಗ್ತಾ ಇದ್ದಾವೆ. ಸೊ ಹಾಗೆ ನಾವು ಈಗ 30, 40, 50 ವರ್ಷ ನಮ್ದು ಮುಗಿದಿದೆ ಅಂದರೆ ಆಗಲೇ ನಮ್ದು 15,000, 20,000, 20 ದಿವಸಗಳಾಗೋಯ್ತು. ಇನ್ನೆಷ್ಟು ಬಾಕಿ ಇದೆ ನಮ್ಗೆ ಗೊತ್ತಿಲ್ಲ. ಸೊ ಈ ರೀತಿ ಇದು ಬರುತ್ತೆ, ಇದು ಖಂಡಿತ. ಸೊ ಇದರ ಒಂದು ನಾವು ಯಾವಾಗಲೂ ನೆನ್ಪಿಟ್ಕೊಂಡಿರ್ಬೇಕು. ಅವು ನೆನ್ಪಿಟ್ಕೊಂಡ್ರೆ ನಮಗೆ ಆಧ್ಯಾತ್ಮಿಕ ಇದೇನು ಪ್ರಗತಿ ಮಾಡಲಿಕ್ಕೆ ಅದು ಉತ್ಸಾಹ ಕೊಡುತ್ತೆ, ಉತ್ತೇಜನ. ಇಲ್ಲಾಂದ್ರೆ ನಾವು ಇಲ್ಲ ತುಂಬ ವರ್ಷಗಳಿದೆ, ತುಂಬ ದಿವಸಗಳಿದೆ, ಇಲ್ಲ, ಇದು ಚಿಕ್ಕ ಸಮಯ ಆಯಿತು. ಇದು ಹೇಳ್ತಾರೆ ಬ್ರಹ್ಮನ ಇದರಲ್ಲಿ ನಾವು ಹೋಲಿಕೆ ನೋಡಿದ್ವಿ ನಾವು. ಅವರ ಒಂದು ದಿವಸಕ್ಕೆ ನಮಗೆ ಹೋಲಿಕೆ ಮಾಡ್ಲಿಕ್ಕಾಗಲ್ಲ ನಮ್ಮ ಒಂದು ಜೀವಾವಧಿ. ನಮ್ಮದು ಎಷ್ಟೋ ಜೀವಗಳು, ಎಷ್ಟೋ ಜನ ಮರಣ ಇದನ್ನು ನೋಡ್ತಾರೆ ಬ್ರಹ್ಮದೇವರು ಒಂದು ದಿವಸದಲ್ಲಿ. ಸೊ ಆ ರೀತಿಯಲ್ಲಿ ತುಂಬ ಚಿಕ್ಕ ಸಮಯ, ಇದೇನು ದೊಡ್ಡ ಸಮಯ ಅಲ್ಲ. ಸೊ ನಾವು ಅದರಲ್ಲಿ ನಾವು ತಯಾರಾಗಬೇಕು ನಾವು. ಸೊ ಇದು ಏನು ಹೇಳೋದಿದು? ಜನ್ಮ, ಸಾವು, ಮುಪ್ಪು, ರೋಗಗಳು. ಸೊ ಇದ್ರ ಕೆಡಕು ಇದಾದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಮೃತ್ಯು ಆದ್ಮೇಲೆ ಇಲ್ಲಿದ್ದಾಗಲೇ ರೋಗಗಳಿವೆ, ಎಂತೆಂಥ ರೋಗಗಳಿವೆ. ಒಂದು ಕ್ಯಾನ್ಸರ್ ರೋಗ ಇದೆ, ಇನ್ನೊಂದು ಯಾವುದೋ ಇದು ಸ್ಟ್ರೋಕ್ ಅನ್ನೋದಿದೆ. ಇದೆಲ್ಲ ನಾವು ನೋಡ್ತಾ ಇದ್ರೆ ಯಾರು ಆಸ್ಪತ್ರೆಗೆ ನೋಡಿದ್ರೆ ಇವಾಗ ಬರ್ತಾರೆ ಕೊರೋನಾನು ಇದರಿಂದಾನು. ಅದರಿಂದ ಗುಣ ಆದವರು ಎಷ್ಟೋ ಜನ ಇನ್ನು ಮ್ಯೂಕಾರ್ಮೈಕೋಸಿಸ್, ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಏನು. ಆಮೇಲೆ ಅವ್ರಿಗೆ ಕಣ್ಣು ತೆಗಿಬೇಕು ಒಂದು ಕಡೆ, ಇಲ್ಲಾಂದ್ರೆ ಅದೆಲ್ಲೆಲ್ಲಿ ಬರುತ್ತೋ ಅವ್ರಿಗೆ ಅದನ್ನ ಸರ್ಜರಿನ ತೆಗಿಬೇಕು. ಎಷ್ಟೆಷ್ಟು ನಾವು ನೋವುಗಳು ನೋಡ್ತಾ ಇದೆ. ಸೊ ಈ ರೀತಿ ಈ ಜಗತ್ತು ಅಂದ್ರೆ ಇದು ನಿಯಮ. ಇದು ಎಲ್ಲರಿಗೂ ಕೂಡ ಇದು ಬರಲೇಬೇಕು. ಇದು ಶ್ರೀಮಂತನಿಗೂ ಬರುತ್ತೆ, ಒಂದು ಬಡವನಿಗೂ ಬರುತ್ತೆ, ಒಬ್ಬ ರಾಜಕಾರಣಿಗೂ ಬರುತ್ತೆ, ಇನ್ನೊಂದೊಬ್ಬನಿಗೂ ಬರುತ್ತೆ. ಎಲ್ಲರಿಗೂ ಬರಲೇಬೇಕು. ಯಾರು ಕೂಡ ನನಗಿದು ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹೇಳೋದು ಇದು ಜೀವನದ ನಿಜವಾದ ಕಷ್ಟಗಳು. ಇದಕ್ಕೆ ನಾವು ಪರಿಹಾರ, ನಾವು ಭಗವಂತನ ಆಶ್ರಯ ಪಡಬೇಕು. ಇದೊಂದೇ ಪರಿಹಾರ, ಇನ್ನೇನು ಪರಿಹಾರ ಇಲ್ಲ. ನಾವು ಇನ್ನ ಒಂದು 10 ಹಾಸ್ಪಿಟ್ಲ್ ಓಪನ್ ಮಾಡ್ತೇವೆ, 1,000 ಬೆಡ್ ಹಾಸ್ಪಿಟ್ಲು, ಇಲ್ಲಾಂದ್ರೆ ನಾವು ಇನ್ನೂ ಒಂದು ಹೊಸ ವ್ಯಾಕ್ಸಿನ್ ಕಂಡುಹಿಡಿತೇವೆ, ಇಲ್ಲ ಹೊಸ ನಾವು ಮದ್ದುಗಳು, ರಿಸರ್ಚ್ ಲ್ಯಾಬೊರೇಟರಿ, ಯಾವುದು ಆಗೋದಿಲ್ಲ. ಇನ್ನ ಹೆಚ್ಚಾಗ್ತಾ ಇದೆ ರೋಗಗಳು ಅಷ್ಟೇ. ಸೊ ಯಾರೋ ಆಚಾರ್ಯರಿಗೆ ಒಂದ್ ಕಡೆ ಕೇಳ್ತಾರೆ, ಮಾರ್ಟಾಲಿಟಿ ರೇಟ್ ತುಂಬಾ ಹೆಚ್ಚು ಭಾರತದಲ್ಲಿ ಅಂತ ಹೇಳ್ತಾರೆ. ಸೊ ಆಚಾರ್ಯರು ಅದು ಮಾರ್ಟಾಲಿಟಿ ರೇಟ್ ಅನ್ನ ಇನ್ನೊಂದು ದೃಷ್ಟಿಯಲ್ಲೂ ನೋಡ್ತಾ ಅವ್ರು ಹೇಳ್ತಾರೆ, ಎಲ್ಲೂ ಕೂಡ ಮಾರ್ಟಾಲಿಟಿ ರೇಟ್ ಒಂದೇ, ಅದು 100ಕ್ಕೆ 100% ಅಂತ ಹೇಳ್ತಾರೆ. ಸಾಧಾರಣ ಮಾರ್ಟಾಲಿಟಿ ರೇಟ್ ಅಂದ್ರೆ ಅವರು ಎಷ್ಟು ವಯಸ್ಸಲ್ಲಿ ನಾವು ಮೃತ್ಯು ಆಗೋಂತ ಯೋಚನೆ ಮಾಡ್ತಾರೆ. ಸೊ ಇವತ್ತು ನಾವು 20 ವರ್ಷಕ್ಕೆ ಸಾಯ್ತೀವೋ, 50 ವರ್ಷಕ್ಕೆ ಸಾಯ್ತೀವೋ, 100 ವರ್ಷಕ್ಕೆ ಸಾಯಲೇಬೇಕು. ಸೊ ಹಾಗೆ ಆಚಾರ್ಯರು ಯಾರೋ ವರದಿಗಾರಗಳಿದು 100% ಮಾರ್ಟಾಲಿಟಿ ರೇಟ್, ಎಲ್ಲೂ ಕೂಡ ಇದು ಜಾಸ್ತಿ ಇಲ್ಲ ಕಡಿಮೆ ಇಲ್ಲ ಅಂತೇಳಿ. ಭಾರತದಲ್ಲೂ ಅಷ್ಟೇ, ಅಮೆರಿಕಲ್ಲೂ ಅಷ್ಟೇ, ಆಫ್ರಿಕಾಲೂ ಅಷ್ಟೇ ಅದು. ಸೊ ಆ ರೀತಿಯಲ್ಲಿ ಇದು ನಿಜವಾದ ಕಷ್ಟಗಳು, ಕ್ಲೇಶಗಳು. ಜನ್ಮ, ಮೃತ್ಯು, ಜರ, ವ್ಯಾಧಿ. ಜರ ಅಂದ್ರೆ ನಮಗೆ ಬರೋ ವಯಸ್ಸಿನ ಸಮಯದಲ್ಲಿ ನಮ್ಮ ಹತ್ತಿರದವ್ರು ಯಾರು ಮಾತು ಕೇಳೋದಿಲ್ಲ. ನಮ್ಮ ದೇಹ, ನಮ್ಮ ಮನಸ್ಸು ಕೂಡ ನಮ್ಮ ತೋಟಿಯಲ್ಲಿ ನಮಗೆ ಇದರಲ್ಲಿ ಇಲ್ಲ ಅದು. ಸೊ ಹಾಗೆ ಎಷ್ಟೋ ಕಷ್ಟಗಳು, ಎಷ್ಟೋ ಕ್ಲೇಶಗಳಿವೆ. ಸೊ ಕೃಷ್ಣ ಹೇಳೋದು ಇದು ನಿಜವಾದ ದುಃಖಾಲಯ ಈ ಭೌತಿಕ ಜಗತ್ತು. ಇದನ್ನು ಗುರುತಿಸ್ಕೊಂಡಿರ್ಬೇಕು. ಯಾವಾಗಲೂ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರಬೇಕು. ಸೊ ಆಗ ನಮಗೆ ಆಧ್ಯಾತ್ಮಿಕ ಪ್ರಗತಿ ಸಾಧಿಸಲಿಕ್ಕೆ ನಮಗೆ ತುಂಬಾ ಒಂದು ಇದು ಸಿಗುತ್ತೆ, ಉತ್ತೇಜನ ಸಿಗುತ್ತೆ ನಮಗೆ. ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸು, ಅದು ಒಂದು ಜ್ಞಾನದ ವಿಷಯ. ಇದು ಕೆಲವು ಜನ ಹೇಳ್ತಾರೆ, ಅಯ್ಯೋ ನೀವು ಪೆಸಿಮಿಸ್ಟಿಕ್ ಆಗಿ, ನೀವು ಒಂದು ಆಶಾ ಇದಾಗಿಂದ ಹೇಳ್ತಾ ಇಲ್ಲ. ಇದು ನಿಜವಾದ ಇದು ಭೌತಿಕ ಜಗತ್ತು ಅಂದ್ರೆ ಇದೊಂದು ದುಃಖಾಲಯ. ಸೊ ಇದು ಬಂದೇ ಬರುತ್ತೆ. ಸೊ ಇದರಿಂದ ಹೊರಗೆ ಹೋಗ್ಲಿಕ್ಕೆ ಕೃಷ್ಣನೊಬ್ಬನೇ, ಕೃಷ್ಣೈಕ ಶರಣಂ, ಇನ್ಯಾವುದು ನಮಗೆ ಆಶ್ರಯ ಇಲ್ಲ ನಮಗೆ. ಮತ್ತೆ ಕೃಷ್ಣ ಹೇಳೋದು ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು. ಸೊ ಇದು ಅಂದ್ರೆ ಇದನ್ನ ಬಿಟ್ಟಿಡ್ಬೇಕು ಅಂತ ಅಲ್ಲ. ಸೊ ಆಚಾರ್ಯರು ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಹೇಳೋದು, ಗೃಹಸ್ಥ ಜೀವನದಲ್ಲೂ ಕೂಡ ನಾವು ಕೃಷ್ಣನ ಕೇಂದ್ರವಾಗಿ ಮಾಡಿಕೊಂಡು ಕೃಷ್ಣನ ನಾಮ ಸಂಕೀರ್ತನೆ ಮಾಡಿದ್ರೆ, ಕೃಷ್ಣನಿಗೆ ಕೊಟ್ಟಿರೋ ಭಗವದ್ಗೀತೆಯನ್ನು ಚರ್ಚೆ ಮಾಡಿದ್ರೆ, ಕೃಷ್ಣನ ಒಂದು ಆರಾಧನೆ ಮಾಡಿದ್ರೆ, ಕೃಷ್ಣನಿಗೆ ಅರ್ಪಿಸಿರೋ ಒಂದು ಪ್ರಸಾದವನ್ನು ಸ್ವೀಕರಿಸೋ ಒಂದು ಜೀವನ ಶೈಲಿಯನ್ನು ನಾವು ನಡೆಸ್ಕೊಂಡು ಹೋದ್ರೆ, ಹೇಳ್ತಾರೆ 4 ಸೂತ್ರಗಳು: ಕೃಷ್ಣನ ನಾಮವನ್ನು ಹೇಳೋದು, ಕೃಷ್ಣನ ಬಗ್ಗೆ ಗೀತೆಯನ್ನು ಓದೋದು, ಚರ್ಚೆ ಮಾಡೋದು, ಕೃಷ್ಣನ ಪೂಜೆ ಆರಾಧನೆ ಮಾಡೋದು, ಕೃಷ್ಣನ ಪ್ರಸಾದ ಸ್ವೀಕರಿಸೋದು. ಈ 4 ಮಾರ್ಗವನ್ನು ಅನುಸರಿಸಿದ್ರೆ ಈ ಗೃಹಸ್ಥ ಜೀವನದಲ್ಲೂ ಕೂಡ ಕೃಷ್ಣನು ಕೇಂದ್ರವಾದ್ದರಿಂದ ಅದನ್ನು ತ್ಯಜಿಸೋ ಒಂದು ಅಗತ್ಯ ಇಲ್ಲ. ಅದೇನಾದ್ರೂ ಆಟಂಕವಾಗಿದ್ರೆ, ಅದೇನಾದ್ರೂ ಮಧ್ಯೆ ನಮಗೆ ಭಗವಂತನ ಭಕ್ತಿ ಆಶ್ರಯ ಪಡ್ಲಿಕ್ಕೆ ಅದು ಮಧ್ಯೆ ಅದು ಅಡ್ಡ ಆಗ್ತಾ ಇದ್ರೆ ಅದನ್ನ ಬಿಡೋ ಒಂದು ಇದನ್ನು ನಾವು ಸಂಕಲ್ಪವೂ ಕೂಡ ಸಾಧಾರಣವಾಗಿ ಕಲಿಯುಗದವೆಲ್ಲ ಅಗತ್ಯ ಇಲ್ಲ. ಆದರೆ ಹೇಳೋದು ಕೃಷ್ಣನನ್ನು ನಮಗೆ ಆ ಸಂಬಂಧವನ್ನು ಬೆಳೆಸಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಆ ದೃಢ ಸಂಕಲ್ಪದಿಂದ ನಾವು ಮಾಡಬೇಕು. ಸೊ ಅರ್ಜುನ ಹೇಗೆ ತನ್ನ ಗುರು, ತನ್ನ
ಪಿತಾಮಹ ಭೀಷ್ಮರು, ತನ್ನ ದಾಯಾದಿಗಳು ಎಲ್ಲರನ್ನೂ ಕೂಡ ಸಿದ್ಧರಾದರು ಕೊಲ್ಲಲಿಕ್ಕೆ. ಯಾಕಂದ್ರೆ ಕೃಷ್ಣನ ಸಂತೃಪ್ತಿ ಮಾಡಲಿಕ್ಕೆ. ಸೊ ಆ ರೀತಿಯಲ್ಲಿ ಪ್ರತಿಯೊಬ್ಬರು ಜೀವನದ ಪರಿಪೂರ್ಣತೆ ಪಡೀಲಿಕ್ಕೆ, ಆಧ್ಯಾತ್ಮಿಕ ಅಭಿವೃದ್ಧಿ ಪಡೀಲಿಕ್ಕೆ ಭೌತಿಕ ಜೀವನವನ್ನು ನಡೆಸಬೇಕು. ಇಷ್ಟ ಅನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲವೂ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲವೂ ಅಜ್ಞಾನ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಭಗವಂತನು ಈ ಜ್ಞಾನದ ಮೂಲಕ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಪರಮಾತ್ಮ ಭಗವಂತನ ವಿಷಯ ಅರ್ಥ ಮಾಡ್ಕೊಳ್ಬೇಕು. ಭಗವಂತನ ನಮ್ಮ ಹತ್ತಿರನೇ ಇದ್ದಾನೆ ಅಂತ ಮೊದಲಿಗೆ ನಾವು ತಿಳ್ಕೊಳ್ಬೇಕು. ಇಷ್ಟು ದೂರ ಏನೂ ಇಲ್ಲ ಕೃಷ್ಣ ಭಗವಂತನು ನಮ್ಮ ತುಂಬಾ ಹತ್ತಿರದಲ್ಲೇ ಇದ್ದಾನೆ ಪರಮಾತ್ಮನಾಗಿ. ಸೊ ಇದನ್ನು ಈ ಜ್ಞಾನದ ಗುರಿ ಏನು ಅಂದ್ರೆ, ಈ ಜ್ಞಾನದ ಅಭ್ಯಾಸ ಮಾಡೋದ್ರಿಂದ, ಈ ಭಕ್ತಿ ಅಭ್ಯಾಸ ಮಾಡೋದ್ರಿಂದ ಈ ಪರಮಾತ್ಮನನ್ನು ನಾವು ಅವರ ಒಂದು ಅಸ್ತಿತ್ವವನ್ನು ತಿಳ್ಕೊಳ್ಳೋದು, ಅವನನ್ನು ಗೋಚರಿಸುವುದು, ಅದು ಇದರ ಉದ್ದೇಶ ಅಂತ ಕೃಷ್ಣನು ಪರಮಾತ್ಮನ ಜ್ಞಾನವನ್ನು ಇಲ್ಲಿ ಹೇಳೋದು. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದುದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರಣದಾಚೆ ಇದೆ. ಪರಮಾತ್ಮನು ಎಲ್ಲ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲ ಜೀವರಾಶಿಯನ್ನು ಪಾಲಿಸುವುದಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ಸೊ ಇಲ್ಲಿ ಕೃಷ್ಣನು ಈ ರೀತಿಯಲ್ಲಿ ಹೇಳ್ತಾ ಇರೋದು, ನಾವು ಪರಮಾತ್ಮನ ಸಾಮಾನ್ಯ ವ್ಯಕ್ತಿ ಅಂತ ತಿಳಿಬಾರದು ಅನ್ನೋದಕ್ಕೆ ಭಗವಂತನು ಇಲ್ಲಿ ಹೇಳ್ತಾ ಇರೋದು. ಅವನಿಗೆ ಭೌತಿಕ ಇಂದ್ರಿಯಗಳಿಲ್ಲ. ಇಂದ್ರಿಯಗಳಂದ್ರೆ ನಮಗೆ ಇರುವ ರೀತಿಯ ಕಣ್ಣುಗಳು, ಕಿವಿಗಳು, ಮೂಗು, ಇಲ್ಲ ಕಾಲು, ಕೈ, ಈ ರೀತಿಯ ಒಂದು ಭೌತಿಕವಾದ ಒಂದು ಸೀಮಿತವಾಗಿರುವ ಇದೆಲ್ಲ ಇಂದ್ರಿಯಗಳಲ್ಲ. ಭಗವಂತನ ಇಂದ್ರಿಯಗಳಂದ್ರೆ ನಮಗೆ ಕಣ್ಣಲ್ಲಿ ಸ್ವಲ್ಪ ಕಾಣುತ್ತೆ. ಈ ಗೋಡೆಯ ಹಿಂದೆ ಏನಿಂದ ನನಗೆ ಕಾಣೋದಿಲ್ಲ. ಒಂದು ಕತ್ತಲೆ ಇದ್ರೆ ನನಗೆ ಕಾಣೋದಿಲ್ಲ. ಆದ್ರೆ ಕೃಷ್ಣನಿಗೆ ಹಾಗಲ್ಲ. ಅವನಿಗೆ ಕತ್ತಲೆಯಲ್ಲೂ ಅಂಧಕಾರದಲ್ಲೂ ಕಾಣುತ್ತೆ, ಎಷ್ಟು ದೂರದ ಪ್ರದೇಶವೂ ಕಾಣುತ್ತೆ. ಇನ್ನು ಹತ್ತಿರದಲ್ಲಿರೋದು ನಮಗೆ ಕಾಣೋದಿಲ್ಲ, ನಮ್ಮ ಇರುವ ರೆಪ್ಪೆಗಳೇ ಕಾಣೋದಿಲ್ಲ. ಸೊ ನಮ್ಮ ಇಂದ್ರಿಯಗಳನ್ನೋದು ತುಂಬಾ ಮಿತಿಯಾಗಿರೋದು, ಇದು ತುಂಬಾ ಚಿಕ್ಕದಾಗಿ ಅಲ್ಪ ಶಕ್ತಿಯಿಂದ ಇರೋದು. ಸೊ ಭಗವಂತನ ಇಂದ್ರಿಯಗಳು ಹೀಗಲ್ಲ. ಅವನು ನೋಡೋದು ಎಲ್ಲ ನೋಡ್ಬೋದು. ಹೇಳ್ತಾರೆ ಅದಕ್ಕೆ ಅವನಿಗೆ ಕಣ್ಣುಗಳಿಲ್ಲ, ಅದೇ ಎಲ್ಲವನ್ನು ನೋಡ್ತಾನೆ ಅಂತ ಹೇಳ್ತಾರೆ. ಕಣ್ಣುಗಳಿಲ್ಲ ಅಂದ್ರೆ ನಮ್ಮ ರೀತಿಯ ಒಂದು ಭೌತಿಕ ಕಣ್ಣುಗಳಿಲ್ಲ. ಅವನದು ಅಸ್ತಿತ್ವವೇ ಆಧ್ಯಾತ್ಮಿಕವಾದದ್ದು, ಸಚ್ಚಿದಾನಂದವಾದದ್ದು. ಸೊ ಅದರ ಸಚ್ಚಿದಾನಂದ, ಅವನ ಸ್ವರೂಪ ದೇಹದ ಮೂಲಕ, ಅದರ ಮೂಲಕ ಎಲ್ಲವನ್ನು ನೋಡೋ ಒಂದು ಶಕ್ತಿ ಇದೆ. ಹಾಗೆ ಕೇಳುವುದು ನಮಗೆ ಕೆಲವು ಮಾತ್ರ ಕೇಳುತ್ತೆ, ಎಲ್ಲ ಸಂಪೂರ್ಣವಾಗಿ ಕೇಳೋದಿಲ್ಲ. ಒಂದೊಂದು ಜೀವಿಗಳೇ ಒಂದೊಂದು ಶಕ್ತಿ ಇದೆ ಕೇಳೋದಕ್ಕೆ. ಆದ್ರೆ ಭಗವಂತನಿಗೆ ಎಲ್ಲವೂ ಕೇಳುತ್ತೆ. ಹಾಗಾಗಿ ಅವನಿಗೆ ಹೇಳ್ತಾರೆ, ಅವನಿಗೆ ಕಿವಿಗಳಿಲ್ಲ, ಅದು ಎಲ್ಲವೂ ಕೇಳುತ್ತೆ. ಸೊ ಈ ರೀತಿ ಭಗವಂತನ ವಿವರಣೆ, ಈ ಪರಮಾತ್ಮನ ಸ್ವರೂಪದ ವಿವರಣೆ ಕೊಟ್ಟಿದ್ದಾರೆ. ಅಂದ್ರೆ ಭೌತಿಕ ಕಣ್ಣುಗಳು, ಭೌತಿಕ ಕಿವಿಗಳು, ಭೌತಿಕ ಮೂಗು, ಭೌತಿಕ ಕೈಗಳು, ಹಾಗೆ ಹೇಳ್ತಾರೆ. ಭಗವಂತನು ಕೈಗಳಿಲ್ಲ, ಆದ್ರೆ ಏನವನ್ನು ಕೂಡ ಅವನು ಸ್ವೀಕರಿಸ್ತಾನೆ ಅಂದ್ರೆ ಅದು ಹೇಗೆ ಸ್ವೀಕರಿಸ್ತಾನೆ ಅಂದ್ರೆ, ಅವನ ಕೈಗಳು ಅನ್ನೋದು ಆಧ್ಯಾತ್ಮಿಕವಾದದ್ದು. ಅದೇ ರೀತಿಯಲ್ಲಿ ಹೇಳ್ತಾರೆ, ಭಗವಂತನಿಗೆ ಕಾಲುಗಳಿಲ್ಲ, ಆದ್ರೆ ಎಲ್ಲವೂ ಕೂಡ ಎಲ್ಲರಿಗಿಂತ ವೇಗವಾಗಿ ಅವನು ಚಲಿಸ್ತಾನೆ. ಸೊ ಈ ರೀತಿ ಹೇಳೋದು, ಭಗವಂತನದು ಎಲ್ಲ ಅಸ್ತಿತ್ವವೇ ದಿವ್ಯವಾದದ್ದು. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಬ್ರಹ್ಮ ಸಮಿತಿ ಬ್ರಹ್ಮರು ಹೇಳೋದು, ಕೃಷ್ಣನ ಒಂದೊಂದು ಇಂದ್ರಿಯಗಳು ಬೇರೆ ಇಂದ್ರಿಯಗಳ ಕೆಲಸ ಮಾಡ್ಬೋದು. ನನಗೆ ಈ ಕಣ್ಣಿಂದ ನಾನು ಕೇವಲ ನೋಡ್ಬೋದು, ನನ್ನ ಕಣ್ಣಿಂದ ಕೇಳಲಿಕ್ಕಾಗೋದಿಲ್ಲ, ಕಣ್ಣಿಂದ ನಾನು ರುಚಿ ನೋಡ್ಲಿಕ್ಕಾಗೋದಿಲ್ಲ. ಅದೇ ಕೃಷ್ಣನು ಅವನ ಕಣ್ಣುಗಳಿಂದ ಅವನು ನೋಡ್ಬೋದು, ಅವನು ಸೃಷ್ಟಿ ಮಾಡ್ಬೋದು. ಹೇಳ್ತಾರೆ, ಸೃಷ್ಟಿ ಆದದ್ದು ಕೃಷ್ಣ ಕಣ್ಣುಗಳ ಇಂದಾನೆ. ಸ ಐಕ್ಯತಾ ಹೇಳ್ತಾರೆ, ಮಹಾವಿಷ್ಣುವಿನ ಒಂದು ನೋಟದಿಂದ ಎಲ್ಲ ಜೀವಿಗಳು ಮಹತ್ತತ್ವ ಒಳಗೆ ಬಂದದ್ದು. ಸೊ ಈಗ ಯಾರಾದ್ರೂ ಹಾಗೆ ಮಾಡಕ್ಕಾಗತ್ತಾ? ಒಬ್ಬ ಪುರುಷನು ಒಂದು ಸ್ತ್ರೀಯರ ಇದರ ಗರ್ಭದಲ್ಲಿ ಅವರು ಇದು ಮಾಡಿ ಮಗುವನ್ನು ಹುಟ್ಸಕ್ಕಾಗತ್ತಾ? ಆಗೋದಿಲ್ಲ. ಕೃಷ್ಣನ ಮಾಡಕ್ಕಾಗತ್ತೆ. ಕೃಷ್ಣನಿಗೆ ಯಾವುದೂ ಅಸಾಧ್ಯವಿಲ್ಲ. ಅವನ ಇಂದ್ರಿಯಗಳು ಪರಿಪೂರ್ಣವಾದವು, ಇನ್ನೊಂದು ಇಂದ್ರಿಯಗಳ ಕೆಲಸವನ್ನು ಮಾಡ್ತಾನೆ. ಸೊ ಹಾಗೆ ನಾವು ಭಗವಂತನಿಗೆ ಆರಾಧನೆ ಮಾಡುವಾಗ, ಮೂರ್ತಿಗೆ, ಅರ್ಚಾಮೂರ್ತಿಗೆ ಪ್ರಸಾದವನ್ನು ಅರ್ಪಿಸುವಾಗ ಕೃಷ್ಣನು ಏನು ಕೈ ಹಾಕಿ ತೆಗಿಬೇಕು ಅಂತಿಲ್ಲ ಆಹಾರವನ್ನು. ಒಮ್ಮೊಮ್ಮೆ ಅದು ಕೂಡ ಮಾಡ್ತಾನೆ ಕೃಷ್ಣ. ಅದೊಂದು ಲೀಲೆಗಳಿವೆ ಒಬ್ಬೊಬ್ಬ ಭಕ್ತರಿಗೆ ಕೃಷ್ಣ ಅದು ಕೂಡ ಮಾಡಿರೋ ಇದು ಕೇಳ್ತೇವೆ ನಾವು. ಇಲ್ಲಾಂದ್ರೆ ಸಾಧಾರಣವಾಗಿ ಭಕ್ತರು ಅರ್ಪಣೆ ಮಾಡಿದ ಭೋಗವನ್ನು ಭಗವಂತನು ನೋಡ್ತಾನೆ, ಅವನು ಅದನ್ನು ಸೇವಿಸ್ಬೋದು. ಇಲ್ಲಾಂದ್ರೆ ಭಕ್ತರು ಭಗವಂತನಿಗೆ ಒಂದು ಗೌರವದಿಂದ ಅವರ ಅರ್ಪಿಸುವ ಪ್ರಾರ್ಥನೆಯಿಂದ ಆಹಾರವನ್ನು ಸ್ವೀಕರಿಸಬಹುದು. ಭಗವಂತನ
ಅಸ್ತಿತ್ವ ಅನ್ನೋದು ಅದು ದಿವ್ಯವಾದದ್ದು, ಅಲೌಕಿಕವಾದದ್ದು. ಅದು ಯಾವ ಒಂದು ಭೌತಿಕ ಇಂದ್ರಿಯಗಳ ಲೋಪದಿಂದ ಅದು ಅದಕ್ಕೆ ಅಡಚಣೆ ಇಲ್ಲ. ಪರಮಸತ್ಯನು ಎಲ್ಲ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಸೊ ಇಲ್ಲಿ ಹೇಳ್ತಾರೆ ಭಗವಂತ ತುಂಬಾ ದೂರದಲ್ಲಿದ್ದಾನೆ. ತುಂಬಾ ದೂರದಲ್ಲಿದ್ದಾನೆ ಅಂದ್ರೆ ಅವನು ಮೂಲ ಸ್ವರೂಪ, ಅವನು ಗೋಲೋಕದಲ್ಲಿ, ವೈಕುಂಠದಲ್ಲಿ ಅವನ ನಿಜಧಾಮ, ಅವನ ಸ್ವಂತ ಧಾಮ ಇದೆ. ಗೋಲೋಕ ಧಾಮ್ನಿ ನಿಜಧಾಮ್ನಿ ತಲೇಚ ತಸ್ಯ ದೇವಿ ಮಹೇಶ ಹರಿಧಾಮ ಸುತೇಶು ತೇಶು ಹೇಳೋದು ಕೃಷ್ಣನು ತನ್ನ ಧಾಮದಲ್ಲಿ ಇದ್ದಾನೆ. ನಿತ್ಯವಾಗಿ ಆನಂದಮಯ ಲೀಲೆಗಳು ತನ್ನ ಭಕ್ತರೊಟ್ಟಿಗೆ ಮಾಡ್ತಾ ಇದ್ದಾನೆ. ಸೊ ಅಲ್ಲಿ ತುಂಬಾ ದೂರ ಅದು. ನಮಗಿಲ್ಲಿ ಎಲ್ಲ ಟೆಲಿಸ್ಕೋಪ್ ಹಾಕಿ ವಿಜ್ಞಾನಿಗಳು ಹೇಳೋದು 30,000 ಲೈಟ್ ಇಯರು, 50,000 ಲೈಟ್ ಇಯರು ಈ ತರ ಏನೋ ನೋಡಿದ್ವಿ, ಕಂಡಿಡಿದ್ವಿ ಅಂತ ಏನೋ ಹೇಳ್ತಾರೆ ಇವರು. ಆದ್ರೆ ಇದು ಕೇವಲ ಅವ್ರು ನೋಡ್ತಾ ಇರೋದು ಭೌತಿಕ ಜಗತ್ತಿನ ಒಂದು ಗ್ರಹಗಳು, ಒಂದು ನಕ್ಷತ್ರಗಳಷ್ಟೇ. ಸೊ ಕೃಷ್ಣನ ನಿಜಧಾಮ ಅಂದ್ರೆ ಅವನದು ಇದಕ್ಕೆ ಈಚೆ. ಪರಸ್ತಸ್ಮಾತ್ ಭಾವೋ ಅನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನ. ಸೊ ಎಷ್ಟು ದೂರ ಇದ್ರೆ ಕೃಷ್ಣ. ಹಾಗೆಯೇ ಕೃಷ್ಣನು ತುಂಬಾ ಹತ್ತಿರದಲ್ಲೂ ಕೂಡ ತನ್ನ ಪರಮಾತ್ಮನ ಸ್ವರೂಪದಲ್ಲಿದ್ದಾನೆ. ಸೊ ಇದು ಕೃಷ್ಣನಲ್ಲಿ ಏನು ಇದಿಲ್ಲ, ಎರಡು ಕೂಡ ಕರೆಕ್ಟ್. ಅವ್ರು ತುಂಬಾ ಹತ್ತಿರದಲ್ಲಿದ್ದಾನೆ, ತುಂಬಾ ದೂರದಲ್ಲೂ ಇದ್ದಾನೆ. ಎರಡು ಕೂಡ ಅವನಿಗೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಹೇಳ್ತಾ ಇರೋದು 16ನೇ ಶ್ಲೋಕದಲ್ಲಿ ಸರ್ವತಃ ಪಾಣಿಪಾದಂ ತತ್ ಸರ್ವತೋ ಅಕ್ಷಿಶಿರೋ ಮುಖಂ ಸರ್ವತಃ ಶ್ರುತಿ ಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತರ್ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ ಬಹಿರಂತಶ್ಚ ಭೂತಾನಾಂ ಅಚರಶ್ಚರಮೇವ ಚ ಸೂಕ್ಷ್ಮತ್ವಾದ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್ ಅವಿಭಕ್ತಂ ಚ ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ ಭೂತಭರ್ತೃ ಚ ತದ್ಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಸೊ ಈ ರೀತಿ ಇಲ್ಲಿ ಹೇಳ್ತಾ ಇರೋದು ಪರಮಸತ್ಯನು ಎಲ್ಲ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದದ್ದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಸೊ ಇದು ಯಾರಾದ್ರೂ ಇದು ಹೇಳ್ತೀರಾ, ಇದೇನು ಸನ್ನಿವೇಶ ಅಂತ ಈ ಚಿತ್ರ ತೋರಿಸ್ತಾ ಇರೋದು? ಯಾರಾದ್ರೂ ಭಕ್ತರು ಹೇಳ್ಬೋದಾ? ಓಕೆ, ರುದ್ರೇಶ್ ಅವರೇ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ ಇದು ಯಾವ ಸನ್ನಿವೇಶ ಇಲ್ಲಿ ಚಿತ್ರ ತೋರಿಸ್ತಾ ಇರೋದು? ಆ ಸನ್ನಿವೇಶ ಏನಂದ್ರೆ, ಒಂದು ಮಗು ಹುಟ್ಟೋದಕ್ಕಿಂತ ಮುಂಚೆ ಅದು ಜೀವಂತವಾಗಿರುತ್ತೆ. ಆ ಜೀವಂತವಾಗಿರೋ ಜೀವದಲ್ಲೂ ಮಹಾವಿಷ್ಣು ಇದ್ದಾನೆ ಅಂತ. ಅದು ಕರೆಕ್ಟ್. ಪರಮಾತ್ಮನಾಗ ಭಗವಂತನಿದ್ದಾನೆ. ಹೌದು ಹೌದು, ಅದು ಕರೆಕ್ಟ್. ಪ್ರತಿ ಹೃದಯದಲ್ಲೂ ಭಗವಂತನಿದ್ದಾನೆ. ಅಲ್ಲಿ ಜೀವ ಅನ್ನೋದು ಮೊದಲಿಂದಾನೇ ಬರುತ್ತೆ. ನಾವೇನೋ ಅದು ಮಗು ಹುಟ್ಟಿದ ಮೇಲೆ ಜೀವ ಬರುತ್ತೆ ಅಂತಿಲ್ಲ. ಕೆಲವೊಮ್ಮೆ ನಾವು ಹಾಗೆ ಹೇಳ್ತಾರೆ ಅದು ಗರ್ಭದಲ್ಲಿದ್ದಾಗ ಆ ಶಿಶುವನ್ನು ಕೊಲ್ಲಬಹುದು ಅಂತ ಹೇಳಿಲ್ಲ. ಆ ಜೀವ ಅನ್ನೋದು ಎಲ್ಲಿ ಅವಾಗ ಆ ಪುರುಷ ಸ್ತ್ರೀಯರ ಸಂಭೋಗದಿಂದ ಆ ಸನ್ನಿವೇಶದಿಂದಾನೇ ಆ ಜೀವ ಆತ್ಮ ಬಂದಿರೋದ್ರಿಂದ ಆ ದೇಹ ಬೆಳೆಯೋದು. ಇಲ್ಲಾಂದ್ರೆ ಅದು ದೇಹ ಬೆಳೆಯೋದಿಲ್ಲ. ಅದು ಸೊ ದೇಹ ಅನ್ನೋದು ಅದೊಂದು ರಾಸಾಯನಿಕ ಪದಾರ್ಥ ಅಷ್ಟೇ. ಸೊ ನೀವ್ ಹೇಳ್ದಾಗ ಕರೆಕ್ಟ್. ಆತ್ಮ ಪರಮಾತ್ಮ ಅಲ್ಲಿಂದಾನೇ ಇದ್ದಾರೆ. ಪ್ರಾರಂಭದಲ್ಲಿ ಹೇಳೋದು ಒಂದು ಏನೋದು ಒಂದೇನ್ ಹೇಳ್ತೀವಿ, ಒಂದು ಬಟಾಣಿ, ಒಂದು ಪಿ ಅಷ್ಟೊಂದು ಚಿಕ್ಕದಾಗಿ, ತುಂಬಾ ಚಿಕ್ಕದಾಗಿ, ಅದರಿಂದ ಅದು ಬೆಳೆಯೋದು. ಅದು 1 ಸೆಲ್ 2 ಸೆಲ್ ಹಾಗೆ ದೊಡ್ಡದಾಗುತ್ತೆ ಅದು. ಸೊ ಆ ರೀತಿಯಲ್ಲಿ ಬೆಳೆಯೋದು. ಸೊ ಆತ್ಮ ಪರಮಾತ್ಮ ಯಾವಾಗಲೂ ಇದ್ದಾರೆ. ನಾವು ಗರ್ಭದಲ್ಲಿದ್ದಾಗಲೂ ಕೂಡ ಇಬ್ಬರು ಇದ್ದಾರೆ. ಅದು ಕರೆಕ್ಟ್. ಆದ್ರೆ ಇದು ಇಲ್ಲಂದ್ರೆ ಚಿತ್ರ ತೋರಿಸ್ತಾ ಇರೋದು ಇಲ್ಲಿ ಕೃಷ್ಣ ಅಂತ ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಭಗವಂತನು ಶಂಖಚಕ್ರ ಗದಾಪದ್ಮವನ್ನು ಧರಿಸಿರುವ ಇದು ಯಾರಾದ್ರೂ ಸಂಧ್ಯಾ ಮಾತಾಜಿಯವರು ನೀವು ಅನ್ಮ್ಯೂಟ್ ಮಾಡ್ಕೊಳ್ತೀರಾ, ಹೇಳ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ, ಸಂಧ್ಯಾ ಉರಂಕರ್ ಅವರು. ಹರೇ ಕೃಷ್ಣ. ನೀವು ಯಾವ ಕಾರಣಕ್ಕೆ ಕೈ ತೆಗೆದಿರೋ ಗೊತ್ತಿಲ್ಲ, ಇರ್ಲಿ. ಈಗ ನಮ್ರತಾ ಮಾತಾಜಿ ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ. ಹರೇ ಕೃಷ್ಣ ಗುರುಜಿ, ಕೇಳ್ತದ? ಹರೇ ಕೃಷ್ಣ, ಹೇಳಿ ಮಾತಾಜಿ. ಇದು ಪರೀಕ್ಷಿತನನ್ನು ಗರ್ಭದಲ್ಲಿರುವಾಗ ರಕ್ಷಣೆ ಮಾಡೋದು. ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಬಿಡುವಾಗ ಪರಮಾತ್ಮ ಈ ಮಗುವನ್ನು ಗರ್ಭದಲ್ಲಿರುವಾಗ ರಕ್ಷಣೆ ಮಾಡುವಂಥದ್ದು ಆ ಸನ್ನಿವೇಶ ಅಂತ ನಾನು ತಿಳ್ಕೊಳ್ತೇನೆ. ನಂಗೆ ಕರೆಕ್ಟ್ ಆಗಿ ಕರೆಕ್ಟ್. ಧನ್ಯವಾದಗಳು. ಸೊ ಅಶ್ವತ್ಥಾಮ ಈ ಮಹಾಭಾರತ ಯುದ್ಧದ ನಂತರ ಕೊನೆಗೆ ಇವರ ಉಪ ಪಾಂಡವರನ್ನೆಲ್ಲ ಕೊಲ್ತಾನೆ. ಕೊನೆಗೆ ಅವರ
ಶಿಶುವಾದ ಅಭಿಮನ್ಯುವಿನ ಶಿಶುವಾದ ಪರೀಕ್ಷಿತ್ ಮಹಾರಾಜ ಉತ್ತರೆಯ ಗರ್ಭದಲ್ಲಿದ್ದಾರೆ, ಅದನ್ನು ಕೂಡ ಕೊಲ್ಲಲಿಕ್ಕೆ ಪ್ರಯತ್ನ ಪಡೋದು ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟು. ಸೊ ಹಾಗೆ ಹೇಳ್ತಾರೆ, ತುಂಬಾ ಚಿಕ್ಕ ಸಮಯ, ಯಾರಿಗೂ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೃಷ್ಣನಿಗೆ ಹತ್ರ ಬಂದು ಉತ್ತರೆ ಪ್ರಾರ್ಥಿಸೋದು, ಸೊ ನನ್ನ ಗರ್ಭಪಾತ ಆಗದಾಗೆ ಅನ್ಸುತ್ತೆ, ಸೊ ನಾನು ಸತ್ರು ಪರವಾಗಿಲ್ಲ, ನನ್ನ ಮಗು ಇರಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದಾಗ ಕೃಷ್ಣನು ಎಲ್ಲರಿಗೂ ಕಾಣೋ ರೀತಿ, ಕೃಷ್ಣ ಹೊರಗೆ ಇದ್ದಾನೆ, ಆದ್ರೆ ಭಗವಂತನು ಆ ಉತ್ತರೆಯ ಗರ್ಭವನ್ನು ಪ್ರವೇಶಿಸಿ, ಇದು ಉತ್ತರೆಯ ಗರ್ಭದಲ್ಲಿ ಕೃಷ್ಣ ಪರಮಾತ್ಮನಾಗಿ ಪ್ರವೇಶಿಸಿ ಆ ಮಗುವನ್ನು ರಕ್ಷಿಸುವ ಒಂದು ಸನ್ನಿವೇಶ ಆ ಚಿತ್ರ. ಅವನು ಆ ಬ್ರಹ್ಮಾಸ್ತ್ರದ ಇದನ್ನು ತನ್ನ ಶಕ್ತಿಯಿಂದ, ಭಗವಂತನೇ ಆ ಬ್ರಹ್ಮಜ್ಯೋತಿಗೆ ಮೂಲ, ಸೊ ಈ ಬ್ರಹ್ಮಾಸ್ತ್ರ ಬರೋದು ಬ್ರಹ್ಮಜ್ಯೋತಿಯ ಒಂದು ಶಕ್ತಿಯಿಂದ, ಸೊ ಭಗವಂತನ ನಿಲ್ಲಿಸ್ತಾ ಇರೋ ಸನ್ನಿವೇಶ ಇದು. ಸೊ ಕೃಷ್ಣನ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅಲ್ಲಿಗೆ ಪಾಂಡವರು ನೋಡ್ತಾ ಇದ್ರು, ಕೃಷ್ಣ ನಮ್ಮ ಜೊತೆಗೆ ಹೊರಗಿದ್ದಾನೆ, ಅದು ಕೃಷ್ಣ ಆ ಉತ್ತರೆಯ ಗರ್ಭದಲ್ಲಿ ಪ್ರವೇಶಿಸಿ ಅವನು ರಕ್ಷಣೆ ಮಾಡಿದ. ಆಕ್ಚುಲಿ ಉತ್ತರೆಯ ಗರ್ಭದಲ್ಲಿ ಆಗಲೇ ಇದ್ದಾನೆ, ಉತ್ತರೆಯ ಗರ್ಭದಲ್ಲೂ ಇದ್ದಾನೆ, ಆ ಪರೀಕ್ಷಿತ ಮಹಾರಾಜನ ಹೃದಯದಲ್ಲೂ ಭಗವಂತನಿದ್ದಾನೆ ಅಂತ ಅಲ್ಲಿ ಇರುವ ಒಂದು ಶಿಶುವಿನ ಗರ್ಭದಲ್ಲಿ. ಸೊ ಕೃಷ್ಣನು ಏಕಕಾಲದಲ್ಲಿ ಈ ರೀತಿ ಎಲ್ಲ ಒಳಗೆ ಹೊರಗೆ ಎಲ್ಲ ಕಡೆ ಇರೋದು ಕೃಷ್ಣ. ಸೊ ಅದನ್ನ ಇಲ್ಲಿ ತೋರಿಸ್ತಾ ಇರೋದು. ಇದು ಜ್ಞಾನದಿಂದ ತಿಳಿಬೇಕಾದ ವಿಷಯಗಳು, ಪರಮಾತ್ಮನ ಅಸ್ತಿತ್ವವನ್ನು ತಿಳಿಯೋದು, ಅದನ್ನು ನೋಡೋದು. ಇವಾಗ ನಮಗೆ ನೋಡೋ ಶಕ್ತಿ ಇಲ್ಲ, ನಮಗೆ ಇವತ್ತು ಈ ಕಣ್ಣುಗಳಿಗೆ ಆ ಶಕ್ತಿ ಇಲ್ಲ ನೋಡೋದಕ್ಕೆ. ಆದ್ರೆ ನಾವು ಆಧ್ಯಾತ್ಮಿಕ ಬೆಳವಣಿಗೆ ಆದಾಗ, ನಾವು ಆತ್ಮಸಾಕ್ಷಾತ್ಕಾರ ಆದಾಗ ಇದೆಲ್ಲವೂ ಕೂಡ ಕಾಣುತ್ತೆ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆಯ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ. ಸೊ ಹೇಳ್ತಾರೆ, ಶುದ್ಧ ಭಕ್ತರಾದವ್ರಿಗೆ ಕೃಷ್ಣನು ಪ್ರತಿ ಕ್ಷಣ ಕಾಣ್ತಾನೆ. ಎಲ್ಲಿ ಕಾಣ್ತಾನೆ? ಅವರ ಹತ್ತಿರದಲ್ಲೇ ಹೃದಯದಲ್ಲಿ ಕಾಣ್ತಾನೆ. ಸೊ ಎಲ್ಲಿ ಆಂತರ್ಯ, ಇದು ಆಂತರಿಕ ದೃಷ್ಟಿ ಅವ್ರಿಗೆ. ಸೊ ಇದು ಒಂದು ಟಿವಿ ಸ್ವಿಚ್ ಆನ್ ಆಗುತ್ತಲ್ಲ, ಹಾಗೆ ಈ ಸಂಜೆ ಹೇಗೆ ನೋಡ್ತಾ ಇದ್ದಾರೆ ಮಹಾಭಾರತ ಯುದ್ಧದಲ್ಲಿ, ಹಾಗೆ ಎಲ್ಲವೂ ಕೂಡ ಅವ್ರಿಗೆ ಕಾಣುತ್ತೆ. ಅವ್ರಿಗೆ ಎಲ್ಲ ರಿಫ್ಲೆಕ್ಷನ್ ಕೂಡ ಆಗುತ್ತೆ, ಹೊರಗಿರೋದೆಲ್ಲ ಒಳಗೆ ರಿಫ್ಲೆಕ್ಷನ್ ಆಗುತ್ತೆ, ಅದ್ರ ಮೂಲಕ ಎಲ್ಲ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಇದು ಶುದ್ಧ ಭಕ್ತರ ಸ್ಥಿತಿ. ಆತನು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಇದು ಪರಮಾತ್ಮ. ಸೊ ಈ ಪರಮಾತ್ಮ ಭಗವಂತನ ಅರ್ಥ ಮಾಡ್ಕೊಳ್ಳೋದು ನಿಜವಾದ ಜ್ಞಾನದ ಉದ್ದೇಶ. ಹೀಗೆ ನಾನು ಕ್ಷೇತ್ರ ಅಂದರೆ ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ, ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಭಕ್ತಿ ಮಾರ್ಗ ನಾವು ಮಾಡಿದಾಗ ಭಗವಂತನಿಗೆ ನಮ್ಮಲ್ಲಿ ಒಂದು ಸಂತೃಪ್ತಿ ಆದಾಗ ಅವನು ಇದಕ್ಕೆ ಬೇಕಾದ ಜ್ಞಾನ, ಬೇಕಾದ ದೃಷ್ಟಿ, ಬೇಕಾದ ಶಕ್ತಿ ಕೊಡೋದು ಅಂತ ನಾವು ತಿಳ್ಕೊಳ್ಬೇಕು. ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಯೋಪಪದ್ಯತೆ. ಸೊ ಕೃಷ್ಣ ಹೇಳೋದು, ಮದ್ಭಕ್ತ, ನನ್ನ ಭಕ್ತನಿಗೆ ಮಾತ್ರ ಇದು ಅರ್ಥ ಆಗತ್ತೆ ಅಂತ ಹೇಳ್ತಾ ಇರೋದು. ಇದರ ನಂತರ ಕೃಷ್ಣ ಹೇಳೋದು, ಪ್ರಕೃತಿಂ ಪುರುಷಂ ಚೈವ ವಿದ್ಧಿ ಅನಾದಿ ಉಭಾವಪಿ ಈ ವಿಕಾರಾಂಶ ಗುಣಾಂಶೈವ ವಿದ್ಧಿ ಪ್ರಕೃತಿ ಸಂಭವಾನ್. ಸೊ ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು. ಸೊ ಹೀಗೆ ನಾವು 84 ಲಕ್ಷ ಜೀವರಾಶಿಗಳು ನೋಡ್ತೇವೆ. ಸೊ ಈಗ ಪ್ರತಿಯೊಂದು ಕೂಡ ಜೀವಾತ್ಮರೇ. ಸೊ ನಮ್ಮ ಇಚ್ಛೆಗಳ ಪ್ರಕಾರ ನಮಗೆ ಒಂದೊಂದು ದೇಹಗಳು ಸಿಗ್ತಾ ಇದೆ. ಸೊ ಇದಕ್ಕೆ ನಮಗೆ ಏನು ಸಂಬಂಧ ಇಲ್ಲ, ಆದರೂ ಕೂಡ ನಮಗೆ ಭೌತಿಕ ಇಚ್ಛೆ ಇರೋದ್ರಿಂದ ಈ ಭೌತಿಕ ಪ್ರಕೃತಿ ಅನ್ನೋದು ಇಷ್ಟು ಯಂತ್ರಗಳನ್ನು ತಯಾರಿ ಮಾಡಿ ನಮ್ಮ ಇಚ್ಛೆಗಳನ್ನ ಪೂರೈಕೆ ಮಾಡಲಿಕ್ಕೆ, ನಮ್ಮ ಒಂದು ಹಿಂದಿನ ಒಂದು ಕಾರ್ಯಗಳು, ಕರ್ಮಗಳ ಅನುಸಾರವಾಗಿ ನಮಗೆ ಸಿಗುವ ದೇಹಗಳು ಇದೆಲ್ಲ. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಸೊ ಅಂದ್ರೆ ನಮಗೆ ಸುಖ ದುಃಖ ಅನುಭವಿಸೋದು ನಾವು ಈ ದೇಹದ ಮೂಲಕ. ಸೊ ಇದಕ್ಕೆ ಕಾರಣ ನಾವೇ. ಸೊ ಇದನ್ನು ಪರಮಾತ್ಮನು ನಮಗೆ ಈ ವರವನ್ನು, ಈ ಒಂದು ಪ್ರತಿಫಲಗಳನ್ನು ಕೊಡ್ತಾನೆ ಭಗವಂತನು. ಆದರೆ ಮೂಲ ಕಾರಣ ಆ ಇಚ್ಛಾದ್ವೇಷ ನಮಗೆ ಅದು ಇರೋದು, ಅದು ನಮ್ಮಿಂದಾನೇ ಅದು ಇರೋದು. ಆದ್ದರಿಂದ ನಮಗೆ ಭಗವಂತನು ಈ ರೀತಿಯ ಒಂದು ಇದನ್ನು ವ್ಯವಸ್ಥೆ ಮಾಡ್ಕೊಡೋದು. ಹೀಗೆ ಅದೇ ಹೇಳ್ತಾರೆ, ನ್ಯಾಯಾಧೀಶ ಒಬ್ಬರಿದ್ರೆ ಅವರು ಒಂದು ಕೇಸ್ನಲ್ಲಿ ಒಂದು ವ್ಯಕ್ತಿಗೆ ಅವ್ರಿಗೆ ಜೈಲ್ಗೆ 10 ವರ್ಷಗಳು ಜೈಲಲ್ಲಿ ಹಾಕ್ತಾರೆ. ಇನ್ನೊಂದು ಕೇಸ್ನಲ್ಲಿ ಒಬ್ಬರಿಗೆ ಒಂದು ಇದು ಕೊಡ್ತಾರೆ, ಕಾಂಪನ್ಸೇಷನ್ ಕೊಡ್ತಾರೆ. ಸೊ ಅವರೇನು ಒಬ್ಬರಿಗೆ ದ್ವೇಷ ಅಂತಲ್ಲ, ಇನ್ನೊಬ್ಬರಿಗೆ ಪಕ್ಷಪಾತ ಅಂತಲ್ಲ, ಅವರು ಅವರವರ ಇದರ ಮೇಲೆ ಡಿಸೈಡ್ ಮಾಡೋದು ಕೇಸ್ ನ್ಯಾಯಾಧೀಶರು. ಅದೇ ರೀತಿಯಲ್ಲಿ ಪರಮಾತ್ಮನಾಗಿ ಭಗವಂತನು ಈ ಪ್ರಕೃತಿ ಮೂಲಕ ನಮಗೆ ಕೊಡುವ ದೇಹಗಳು, ಸುಖ ದುಃಖಗಳು, ಅದಕ್ಕೆ ಮೂಲ ಕಾರಣ ನಾವೇ, ಅದು ಭಗವಂತನಲ್ಲ. ಅದು ಭಗವಂತನು
ಹೌದು, ಭಗವಂತನ ಆದೇಶದಿಂದ ಅದು ಆಗ್ತಾ ಇದೆ. ಆದರೆ ಮೂಲ ಕಾರಣ ಅದು ನಮ್ಮ ಒಂದು ಕಾರ್ಯಗಳು, ನಮ್ಮ ಚಟುವಟಿಕೆಗಳು. ಸೊ ಇಲ್ಲಿ ತೋರಿಸ್ತಾ ಇರುತ್ತೆ, ಒಂದು ಹಂದಿಯಾಗಿ ಇನ್ನೊಂದಾಗಿ ಜನ್ಮ ಸಿಗುತ್ತೆ. ನಮ್ಮ ಹಿಂದೆ ಇಚ್ಛೆ ಪ್ರಕಾರ, ನಮ್ಮ ಒಂದು ಕಾರ್ಯಗಳು, ಕರ್ಮದ ಪ್ರಕಾರ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗೋ ಅಸ್ಯ ಸದಸದ್ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಸೊ ನಮಗೆ ತಾಮಸಿಕ ಗುಣ ಹೆಚ್ಚಾದಾಗ ಒಂದು ರೀತಿಯ ಒಂದು ಜನ್ಮಗಳು ಸಿಗ್ಬೋದು. ರಾಜಸಿಕ ಗುಣ ಹೆಚ್ಚಾದಾಗ ಒಂದು ರೀತಿಯ ಜನ್ಮ, ತಾಮಸಿಕ. ಸೊ ಇದೇ ರೀತಿ ಎಷ್ಟು ವೈವಿಧ್ಯಮತೆ ಹೇಳ್ತಾರೆ. ಭಗವಂತನ ಮಾಡಿರೋದು 3 ಗುಣಗಳು, 3 × 3 9, 9 × 3 81, 80 × 3. ಆ ರೀತಿಯಲ್ಲಿ ನಮ್ಮ ಈ 3 ಗುಣಗಳ ಒಂದು ಇದರಿಂದ, ಪ್ರಭಾವದಿಂದ ನಮ್ಮ ಇಚ್ಛೆಗಳು, ನಮ್ಮ ಚಟುವಟಿಕೆಗಳು, ಆ ರೀತಿಯಲ್ಲಿ ಎಷ್ಟು ಜೀವರಾಶಿಗಳು ಭಗವಂತನ ಸೃಷ್ಟಿ ಮಾಡಿದೆ ಅಂದರೆ ಈ ಭೌತಿಕ ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕೆ ಬೇರೆ ಬೇರೆ ಒಂದು ನಮಗೆ ವಾಸಸ್ಥಳಗಳು ಇದ್ದಾಗಿದೆ ಅಂತ ಹೇಳ್ತಾರೆ. ಸೊ ಕಾರಣ ಏನು ಅಂದರೆ ಗುಣಸಂಗ. ಈ ಭೌತಿಕ ಗುಣಗಳೇನಿದೆ ಇದಕ್ಕೆ ನಾವು ಬದ್ಧರಾಗಿದ್ದೇವೆ ನಾವು. ಸೊ ನಾವು ಈ ಗುಣದಿಂದ ಮುಕ್ತರಾಗಬೇಕು. ರಜೋಗುಣ, ತಮೋಗುಣ ಅಂದರೆ ಆಯಾಸ, ಇದು ಏನು ಹೇಳೋದು, ಒಂದು ಲೇಸಿನೆಸ್ಸು, ಒಂದು ಇದು, ಆ ರೀತಿ ಸಂಪೂರ್ಣ ಒಂದು ಮರೆವು, ಏನೋ ಒಂದು ಅಜ್ಞಾನ ಅಂತ ಹೇಳ್ಬೋದು. ರಾಜಸಿಕ ಗುಣದಲ್ಲಿ ತುಂಬ ಭೌತಿಕ ಇಚ್ಛೆಗಳು ಹೆಚ್ಚಾಗುತ್ತೆ, ಅದನ್ನು ಪಡೆಯೋದಕ್ಕೊಂದು ತೀವ್ರ ಪ್ರಯತ್ನಗಳು. ಸತ್ವಗುಣದಲ್ಲಿ ಸ್ವಲ್ಪ ಜ್ಞಾನ ಪ್ರಾಪ್ತಿಯಾಗಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಬಂಧನ ಮಾಡುತ್ತೆ, ಏನು ಮುಕ್ತ ಸ್ಥಿತಿ ಕೊಡುತ್ತೆ ಅಂತ ಒಂದು ವಿವೇಚನೆ. ಸೊ ಇದು ನೆಕ್ಸ್ಟ್ ಬರುವ ಅಧ್ಯಾಯದಲ್ಲಿ ನಾಳೆ ನಾವು ಕೇಳೋಣ. ಇದು ಸತ್ವಗುಣ, ರಜೋಗುಣ, ತಮೋಗುಣ, ಈ 3. ಸೊ ಇಲ್ಲಿ ಹೇಳ್ತಾರೆ, ಇದರ ಒಂದು ಸಂಘದಿಂದ ನಾವು ಜೀವಿಗಳು ಇವತ್ತು ಇಲ್ಲಿ ಬದ್ಧ ಜೀವನದಲ್ಲಿದ್ದು ಒಂದು ಜನ್ಮದಿಂದ ಇನ್ನೊಂದು ಜನ್ಮ ಪಡೀತಾ ಇದ್ದೇವೆ. ಆದರೆ ನಾವೇನು ಮಾಡಬೇಕು ಅಂದರೆ ಈ 3 ಗುಣಗಳಿಂದ ಈಚೆ ಬರಬೇಕು. ನಿರ್ಗುಣ ನಮ್ಮ ಸ್ಥಿತಿ ಮೂಲವಾಗಿ ಏನಂದ್ರೆ ನಿರ್ಗುಣ ಸ್ಥಿತಿ. ಅಂದರೆ ಈ ಭೌತಿಕ ಗುಣಗಳಿಲ್ಲ ನಮಗೆ, ನಾವು 3 ಆಧ್ಯಾತ್ಮಿಕ ಗುಣದಲ್ಲಿ ವಿಶುದ್ಧ ಸತ್ವ ಅಂತ ಹೇಳ್ತಾರೆ, ಆ ಗುಣದಲ್ಲಿ ನಾವು ಇರ್ಬೇಕಾದವರು. ಸೊ ಮತ್ತೆ ಪರಮಾತ್ಮನ ಬಗ್ಗೆ ಹೇಳ್ತಾ ಇರೋದು, ಪರಮಾತ್ಮನಿಗೆ ಈ ರೀತಿಯ ಇದಿಲ್ಲ, ಬಂಧನ ಇಲ್ಲ, ಈ ರೀತಿಯ ಒಂದು ಆಸಕ್ತಿ ಇಲ್ಲ, ಭೌತಿಕ ದೇಹಗಳ ಬಗ್ಗೆ ಈ ಗುಣಸಂಗದ ಇದಿಲ್ಲ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯ ಅನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮ ಎಂದು ಹೆಸರು ಅಂತ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಉಪದೃಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪಿಯುಕ್ತೋ ದೇಹೇ ಅಸ್ಮಿನ್ ಪುರುಷ ಪರಹ. ಸೊ ಅವನು ಪರಮ ಪುರುಷನು. ನಾವು ಕೂಡ ಪುರುಷರೇ. ಆ ಒಂದು ರೀತಿಯಲ್ಲಿ ಈ ಪ್ರಕೃತಿನ ನಾವು ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೇವೆ, ನಾವು ಪುರುಷರು ಅಂತ ಹೇಳ್ತಾರೆ. ಆದರೆ ನಾವು ಅಧಮ ಪುರುಷರು ಅಂತ ಹೇಳ್ತಾರೆ ಜೀವಾತ್ಮರಿಗೆ. ಈ ಪರಮಾತ್ಮನನ್ನು ಮಧ್ಯಮ ಪುರುಷ ಅಂತ ಹೇಳೋದು ಇದೆ. ಭಗವಂತನಿಗೆ ಉತ್ತಮ ಪುರುಷ, ಪುರುಷೋತ್ತಮ ಅಂತ ಹೇಳೋ ರೀತಿಯೂ ಇದೆ. ಅದಕ್ಕೆ 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗ ಅಂತ ಭಗವಂತನ ವಿವರಣೆಯನ್ನು ನಾವು ಕೇಳ್ತೇವೆ. ಅಧಮ ಪುರುಷ ಜೀವಾತ್ಮರು, ಮಧ್ಯಮ ಪುರುಷ ಪರಮಾತ್ಮ, ಅದೇ ಸ್ವೀಯ ವಿಸ್ತರಣೆ, ಪೂರ್ಣ ಪುರುಷೋತ್ತಮ ಭಗವಂತನಾಗಿ ಉತ್ತಮ ಪುರುಷ ಅಂತ ಹೇಳೋದು. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತಿ ಸ್ಥಿತಿ ಏನೇ ಇರಲಿ, ಪ್ರಸ್ತುತ ಸ್ಥಿತಿ, ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಸೊ ನಮ್ಮ ಸ್ಥಿತಿ ಏನಾದರೂ ಆಗಿರ್ಬೋದು, ಎಷ್ಟು ಬಂಧನದಲ್ಲಾದರೂ ನಾವಿರ್ಬೋದು, ಸತ್ವಗುಣ, ತಮೋಗುಣ, ರಜೋಗುಣ. ಆದರೆ ಈ ಒಂದು ನಾವು ಆಧ್ಯಾತ್ಮಿಕ ಸ್ಥಿತಿಗೆ ಬಂದರೆ ನಾವು ಆ 3 ಗುಣಗಳನ್ನ ಹೊರಗೆ ಬಂದು ನಾವು ಭಗವದ್ಧಾಮಕ್ಕೆ ಸೇರ್ಕೊಳ್ಬೋದು. ಸೊ ಯಾರು ಬೇಕಾದರೂ, ಕೃಷ್ಣ ಹೇಳ್ತಾರೆ, ಏನಾದರೂ ಆಗಿರ್ಬೋದು, ಎಷ್ಟು ಇನ್ನೊಂದು ಕಡೆ ಕೃಷ್ಣ ಹೇಳೋದು 4ನೇ ಅಧ್ಯಾಯದಲ್ಲಿ, ಎಷ್ಟು ಪಾಪಿಷ್ಠನಾದರೂ ಇರ್ಬೋದು, ಆದರೆ ಅವನು ಈ ಭಗವಂತನ ಆಶ್ರಯ ಪಡೆದರೆ ಈ 3 ಗುಣಗಳನ್ನ ನಾವು ಅದರ ಮೇಲೆ ಗುಣಾತೀತರಾಗಬಹುದು ಅಂತ ಕೃಷ್ಣ ಹೇಳ್ತಾರೆ. ಕೆಲವರು ಧ್ಯಾನದಿಂದ ಮತ್ತು ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನು ಕಾಣುತ್ತಾರೆ. ಸೊ ಈ ಬೇರೆ ಬೇರೆ ರೀತಿಯಾಗಿ ಈ ಅಭ್ಯಾಸಗಳು ಕೂಡ ಪರಮಾತ್ಮನ ನೋಡೋದಕ್ಕೆ ಪ್ರಯತ್ನ. ಆದರೆ ಈಗ ಇರುವ ಪ್ರಸ್ತುತ ಸಮಯಕ್ಕೆ ಕೃಷ್ಣ ಹೇಳೋದು ತುಂಬಾ ಇದು ಅನ್ವಯವಾದದ್ದು. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಸೊ ಇದು ಈಗಿರೋ ಕಲಿಯುಗ ಸಮಯದಲ್ಲಿ ನಾವೇನು ಮೊದಲಿಂದ ಸಂಸ್ಕೃತ ತಿಳ್ಕೊಂಡು ಓದಿ, ಮತ್ತೆ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಅದೆಲ್ಲ ಅರ್ಥ ಮಾಡಿಕೊಂಡು ಹೇಳ್ತಾರೆ. ಆ ಭಾಷೆ ಕಲಿಯೋದಕ್ಕೆ ಎಷ್ಟೋ ವರ್ಷಗಳು ಬೇಕು, ಸಂಸ್ಕೃತ ಭಾಷೆ. ನಂತರ ಅದರಲ್ಲಿ ಒಂದು ವ್ಯಾಕರಣ, ಅದರೆಲ್ಲ ಇದರಾಗಿ ಪರಿಣತಿ ಹೊಂದಿ ಅದರ ಒಂದು ಪುಸ್ತಕಗಳು ಓದೋದು ಇದೆ, ವೇದಜ್ಞಾನಗಳೇ ಅಷ್ಟು.
ಆದರೆ ನಮಗೆ ಅಷ್ಟು ಸಮಯ ಇಲ್ಲ, ಅಷ್ಟು ಶಕ್ತಿ ಇಲ್ಲ, ಅಷ್ಟು ಬುದ್ಧಿ ಇಲ್ಲ ಕಲಿಯುಗದಲ್ಲಿ. ಆದರೆ ಕಲಿಯುಗದಲ್ಲಿ ಈ ವಿಧಾನ, ಸರಿಯಾದ ಮಾರ್ಗ, ಸರಿಯಾದ ಒಂದು ಗುರುಶ್ಯ ಪರಂಪರೆಯಿಂದ ನಾವು ಕೇಳಿ ಅರ್ಥ ಮಾಡ್ಕೊಂಡ್ರೆ ಜೀವನದ ಪರಿಪೂರ್ಣತೆ ಆಗುತ್ತೆ. ಸೊ ಇದು ಭಾಗವತದಲ್ಲಿ ಇವರು ಕೂಡ, ಬ್ರಹ್ಮದೇವರು ಕೂಡ ಇದನ್ನೇ ಹೇಳ್ತಾರೆ, ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಏವ. ಸೊ ಅವ್ರು ಹೇಳ್ತಾರೆ, ನಮ್ಮ ಒಂದು ಸ್ವಂತ ಜ್ಞಾನ ಅರ್ಜನೆಯನ್ನು ಬಿಡಬೇಕು, ನಾವು ನಮ್ರರಾಗಬೇಕು, ನಾವು ಸರಿಯಾದ ಒಂದು ಮಾಧ್ಯಮದಿಂದ ಈ ಭಗವಂತನ ವಿಷಯವನ್ನು ಕೇಳಬೇಕು. ಈ ಒಂದು ಶ್ರವಣ ಮಾರ್ಗದಿಂದ ಕೇವಲ ಅಜಿತೋಪಿ ಜಿತ ತ್ರಿಲೋಕ್ಯಂ, ಭಗವಂತನು ಅಜಿತನು, ಯಾರು ಸೋಲಿಸ್ಲಿಕ್ಕಾಗಲ್ಲ, ಅವನನ್ನು ಅರ್ಥ ಮಾಡ್ಕೊಳ್ಬೋದು, ಅವನ ನಮ್ಮ ನಿತ್ಯ ಸಂಬಂಧ ತಿಳ್ಕೊಳ್ಬೋದು ಅಂತ ಹೇಳಿದೆ. ಸೊ ಹಾಗೆ ಶ್ರೀ ಚೈತನ್ಯ ಮಹಾಪ್ರಭು ಕೂಡ ಈ ಶ್ರವಣ ಮಾರ್ಗವನ್ನು ತುಂಬ ಅವ್ರು ಹೇಳಿದ್ರು. ಅದರಲ್ಲೂ ಈ ಹರೇ ಕೃಷ್ಣ ಮಹಾಮಂತ್ರ ಇದನ್ನು ಕೇಳೋದು, ಇದರಿಂದ ನಮ್ಮ ಹೃದಯ ಮಾಲಿನ್ಯಗಳೆಲ್ಲ ಹೋಗ್ತವೆ ಎಲ್ಲ. ಸೊ ಹಾಗಾಗಿ ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಈ ದಿವ್ಯ ನಾಮಗಳು, ಭಗವಂತನ ನಾಮವನ್ನು ಕೇಳೋದ್ರಿಂದ ನಮ್ಮ ಹೃದಯ ಮಾಲಿನ್ಯಗಳು ಕಡಿಮೆ ಆಗೋದು, ಮತ್ತೆ ಭಗವಂತನ ಈ ಶ್ರವಣ ಹೆಚ್ಚು ಮಾಡ್ತಾ ಪರಿಪೂರ್ಣತೆಯನ್ನು ಪಡಿಬಹುದು ಅಂತ ಇಲ್ಲಿ ಕೃಷ್ಣ ಹೇಳ್ತಾರೆ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಸೊ ಕೃಷ್ಣನಿಗೆ ಇವಾಗ ಏನೂ ಇಲ್ಲ, ನಮಗೆ ಏನೇನೋ ಬೇರೆ ರೀತಿಯಾಗಿ ಕಾಣುತ್ತೆ ಈ ಭೌತಿಕ ಮೋಹ ಪ್ರಪಂಚ, ಇದು ವೆರೈಟಿ. ಆದರೆ ಭಗವಂತನಿಗೆ ಇದೇನೂ ಇಲ್ಲ. ಅವನ ಎರಡು ಶಕ್ತಿ, ಭೌತಿಕ ಶಕ್ತಿ ಮತ್ತೆ ಅದಕ್ಕೆ ಅವನ ಒಂದು ಜೀವಾತ್ಮ ಇನ್ನೊಂದು ಶಕ್ತಿ. 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದು ಕೆಳಶಕ್ತಿ ಮೇಲಿನ ಶಕ್ತಿ, ಕೆಳಮಟ್ಟದ ಶಕ್ತಿ ಮೇಲ್ಮಟ್ಟದ ಶಕ್ತಿ ಅಂತ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಅದೇ ರೀತಿಯಲ್ಲಿ ಕ್ಷೇತ್ರಜ್ಞ. ಸೊ ಏನೂ ಇಲ್ಲ, ಭೌತಿಕ ಪ್ರಕೃತಿ ಅಂದ್ರೆ ಈ ಪಂಚಭೂತ ಮಹಾಭೂತ ಇದೇನಿದೆ ಎಲ್ಲ ಕಾಣ್ತಾ ಇರೋದು, ನಮಗೆ ಆ ದೇಹಗಳು ಕಾಣ್ತಾ ಇರೋದು, ಎಲ್ಲ ಅಸ್ತಿತ್ವಗಳಿರೋದು, ಮತ್ತೆ ಅಲ್ಲಿರುವ ಚೇತನ ಆತ್ಮಗಳು. ಸೊ ಕೃಷ್ಣ ಹೇಳ್ತಾ ಇರೋದು ಇವೆರಡು ಅಷ್ಟೇ ಈ ಭೌತಿಕ ಜಗತ್ತು. ಹೇಗೆ ಈ ಸೂರ್ಯ ಕೇಳ್ತಾರೆ, ಎಲ್ಲವೂ ಕೂಡ ಲೈಟು ಹೀಟ್ ಅಂತ ಹೇಳ್ತಾರೆ ಅಷ್ಟೇ. ಸೊ ಆ ರೀತಿಯಲ್ಲಿ ಈ ಭಗವಂತನ ಹೇಳ್ತಾ ಇರೋದು ಏನೇ ಭೌತಿಕ ಜಗತ್ತಿದ್ರು ಇದು ಕೇವಲ ಕ್ಷೇತ್ರಜ್ಞ ಅಷ್ಟೇ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಸೊ ಭಗವಂತನ ಮತ್ತೆ ಹೇಳ್ತಾ ಇರೋದು ಜೀವಾತ್ಮನೂ ಇದ್ದಾರೆ, ಪರಮಾತ್ಮನೂ ಇದ್ದಾರೆ, ಇದನ್ನು ಅರ್ಥ ಮಾಡ್ಕೊಳ್ಳೋದು ನಿಜವಾದ ಜ್ಞಾನ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಇದರ ಮುಕ್ತ ಸ್ಥಿತಿಯಲ್ಲಿ ಆಗ ಈ ದೇಹದ ಚಟುವಟಿಕೆಗಳಿದ್ದರೂ ಕೂಡ ಅವರು ನಿರ್ಲಿಪ್ತತೆಯಿಂದ ಇರೋದು. ಪದ್ಮಪತ್ರ ನಿವಾಂಬಸ ಅಂತ ನಾವು 4ನೇ ಅಧ್ಯಾಯದಲ್ಲಿ ಕೇಳಿದ್ದು, ತಾವರೆ ಹೂವಿನ ನೀರಿನಲ್ಲಿದ್ದ ಹಾಗೆ ಅಂತ. ಸೊ ಆ ರೀತಿಯಲ್ಲಿ ಮುಕ್ತ ಪುರುಷರು ಅವರು ದೇಹದ ಸಂಪೂರ್ಣ ಕರ್ಮ, ಅದರ ಚರ್ಯ ಪ್ರತಿಚರ್ಯ ಅದರಿಂದ ಹೊರಗಿರ್ತಾರೆ ಅವರು. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೋ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸಿದ್ಧನಾಗಿರುವ ಆತ್ಮನು ಆ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಭರತವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರೋ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲೂ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಸೊ ಈ ಅಧ್ಯಾಯ ಇಲ್ಲಿ ಭಗವಂತನು ಮತ್ತೆ ನಮಗೆ, ನಾವು ಈ ದೇಹ ಅಲ್ಲ, ದೇಹದಲ್ಲಿರೋ ಆತ್ಮ ಅಂತ ಈ ಜ್ಞಾನವನ್ನು ಮತ್ತೆ ನಮಗೆ ಹೇಳ್ತಾ ಇರೋದು. ಕ್ಷೇತ್ರಜ್ಞ ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಭಗವಂತನ ಹೇಳಿದ್ದು. ಮತ್ತೆ ತಾನು ಕೂಡ ಇನ್ನೊಬ್ಬ ಕ್ಷೇತ್ರಜ್ಞನು ಪರಮಾತ್ಮನು ಅಂತ ಸ್ಪಷ್ಟವಾಗಿ ಅದು ಕೂಡ ತಿಳಿಸಿರೋದು ಈ ಅಧ್ಯಾಯದಲ್ಲಿ. ಮತ್ತೆ ಈ ಭೌತಿಕ ಜಗತ್ತು ಪ್ರಕೃತಿ ಅಂತ ಹೇಳಿದ್ದು, ಇದರನ್ನ ನಾವು ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಡ್ತಾ ಇರೋ ಜೀವಿಗಳನ್ನ ಪುರುಷ ಅಂತ ಕೂಡ ಭಗವಂತನು ಇಲ್ಲಿ ಹೇಳಿದ್ದಾನೆ. ಸೊ ಮೊದಲಿಗೆ ಅರ್ಜುನನ 6 ಪ್ರಶ್ನೆ ಮೊದಲ ಶ್ಲೋಕದಲ್ಲಿ, ಮತ್ತೆ 2ರಿಂದ 7ನೇ ಇದರಲ್ಲಿ ಕೃಷ್ಣನ ಉತ್ತರಗಳು ಕ್ಷೇತ್ರಜ್ಞ ಜ್ಞಾನ ಬಗ್ಗೆ, ಮತ್ತೆ ಜ್ಞಾನವ ಪಡೆಯುವ ಪ್ರಕ್ರಿಯೆ 8ರಿಂದ 12, ಮತ್ತೆ ಜ್ಞಾನದ ಗುರಿ 13ರಿಂದ 9, ಪ್ರಕೃತಿ ಪುರುಷರ ಬಗ್ಗೆ 20ರಿಂದ 26, ಜ್ಞಾನದ ದೃಷ್ಟಿಯಲ್ಲಿ ಆ ನಿಜವಾದ ಜ್ಞಾನದ ದೃಷ್ಟಿ ಪಡೆದ ವ್ಯಕ್ತಿ ಅವರು ಹೇಗೆ ಕಾಣ್ತಾರೆ, ಅವರ ವ್ಯವಹಾರಗಳು ಹೇಗಿರುತ್ತವೆ ಅನ್ನೋದರಲ್ಲಿ ಭಗವಂತನು ಈ ಕೊನೆಯ ಭಾಗದಲ್ಲಿ ತಿಳಿಸಿರೋದು. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ.
ಸೊ ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು.